ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಮಸ್ತೆ ಡಾಕ್ಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ ಬರ್ತಾರೆ, ಒಂದು ಸಂಚಿಕೆಯಲ್ಲಿ ಕೂರ್ತಾರೆ, ಒಂದು ವಿಚಾರದ ಬಗ್ಗೆ ಮಾತಾಡ್ತಾರೆ. ಆದರೆ ಈ ಒಂದು ವಿಚಾರ, ಈ ಸಂಚಿಕೆಯಲ್ಲಿ ಯಾವ ವಿಚಾರದ ಬಗ್ಗೆ ನಾವು ಮಾತಾಡ್ತಿದ್ದೇವೆ, ಇದು ಎಲ್ಲರ ಹೃದಯವನ್ನು ಜಲ್ಲೆನಿಸುವಂತಹ ವಿಚಾರ. ಹೃದಯ ನಿಂತು ಹೋದರೆ ಮನುಷ್ಯನ ಉಸಿರು ನಿಂತ ಹಾಗೆ, ಮನುಷ್ಯ ಸತ್ತ ಹಾಗೆ ಅಂತ ಹೇಳಿ ಪಠ್ಯಪುಸ್ತಕಗಳಲ್ಲಿ ಪೇಪರ್ಗಳಲ್ಲಿ ಓದಿ ತಿಳ್ಕೊಂಡಿದ್ದೇವೆ, ಅಥವಾ ಯಾರೋ ಹೇಳಿದ್ದನ್ನು ಕೇಳಿ ಅರ್ಥ ಮಾಡ್ಕೊಂಡಿದ್ದೇವೆ. ಆದರೆ ಹೃದಯ ಯಾವಾಗ ನಿಲ್ತದೆ ಅನ್ನುವಂಥ ಸೂಚನೆ ಕೊಡದ ಹಾಗೆ ಹೃದಯ ನಿಂತುಬಿಟ್ರೆ ಎಷ್ಟು ಕಷ್ಟ ಅಲ್ವಾ? ಹೃದಯ ಸಂಬಂಧಿ ಕಾಯಿಲೆಗಳು, ಅದರ ಜೊತೆಗೆ ಅದರ ಪರಿಹಾರಗಳ ಕುರಿತಾಗಿ ಇವತ್ತು ನಮ್ಮ ಜೊತೆ ಮಾತಾಡಲಿಕ್ಕೆ ಸ್ಪೆಷಲಿಸ್ಟ್ ಇದ್ದಾರೆ. ಡಾಕ್ಟರ್ ಎಸ್ ರಾಜಗೋಪಾಲ್ ರಾವ್, ನಮ್ಮ ಸೀನಿಯರ್ ಕನ್ಸಲ್ಟೆಂಟ್ ಫಿಸಿಷಿಯನ್ ಆ್ಯಂಡ್ ಕಾರ್ಡಿಯೋ-ಡಯಾಬಿಟಾಲಜಿಸ್ಟ್, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಮೆಡಿಸಿನ್, ಶ್ರೀನಿವಾಸ್ ಮೆಡಿಕಲ್ ಕಾಲೇಜ್. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ ಡಾಕ್ಟರ್? ಹುಷಾರಿದ್ದೇನೆ. ಇದು ಹೃದಯಗಳ ವಿಷಯ ಅಲ್ಲ, ಹೃದಯಕ್ಕೆ ಸಂಬಂಧಿಸಿದಂತಹ ಕಾಯಿಲೆಗಳ ವಿಷಯ. ಸೊ ಎಲ್ಲ ವಿಚಾರ ಬಂದಾಗ ನಾವು ಮೊದಲು ಸೂಚಿಸುವಂಥದ್ದು ಹೃದಯದ ಮಾತನ್ನ ಕೇಳು, ಹೃದಯದ ಮಾತನ್ನ ಕೇಳು ಅಂತ, ಹೃದಯದ ಬಡಿತವನ್ನು ಅರ್ಥ ಮಾಡ್ಕೊ ಅಂತ. ಆದರೆ ಹೃದಯದ ಬಗ್ಗೆ ಇಲ್ಲಿವರೆಗೂ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ ಡಾಕ್ಟರ್. ಯಾವಾಗ ವ್ಯಕ್ತಿ ಹೃದಯದ ಒಂದು ಆಘಾತಕ್ಕೆ ಒಳಗಾಗ್ತಾನೆ, ಅಥವಾ ಎಷ್ಟು ಆರೋಗ್ಯವಂತನು, ಎಷ್ಟು ಖುಷಿಯಾಗಿರುವವನು ಕೂಡ ಇಂತಹ ಒಂದು ಸಮಸ್ಯೆಗೆ ತುತ್ತಾಗಿ ಪ್ರಾಣವನ್ನು ಕಳ್ಕೊಳ್ತಾನೆ ಅನ್ನೋದನ್ನು ಗೆಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಕಾಲಘಟ್ಟದಲ್ಲಿ ಬಂದು ನಿಂತಿದ್ದೇವೆ. ಇವತ್ತು ನೀವೇ ನಮಗೆ ತಿಳಿಸಿಕೊಡಬೇಕು, ಹೃದಯ ಯಾಕೆ ಸಡನ್ ಆಗಿ ಒಂದು ಸ್ಥಿಮಿತವನ್ನು ಕಳ್ಕೊಳ್ಳುತ್ತದೆ, ಆಘಾತಕ್ಕೆ ಒಳಗಾಗ್ತದೆ? ಹೃದಯ ಆಘಾತ ಅಂದರೆ ಹಾರ್ಟ್ ಅಟ್ಯಾಕು ಈ ನಡುವೆ ತುಂಬ ಜಾಸ್ತಿ ನಮ್ಮ ಇದಕ್ಕೆ ಬಂದಿದೆ. ಅದರಿಂದಾಗಿ ಎಲ್ಲರ ಮನಸ್ಸಲ್ಲಿ ಅದೊಂದು ಕುತೂಹಲ ಉಂಟು, ಒಂದು ಹೆದರಿಕೆ ಉಂಟು, ಒಂದು ಭಯ ಉಂಟು, ಒಂದು ಆತಂಕ ಉಂಟು. ಇದು ಯಾರಿಗೆ ಬರ್ತದೆ, ಇನ್ನು ನಮಗೆ ಯಾವಾಗ ಬರ್ತದೆ, ಅಲ್ಲ ನಾವು ಯಾವಾಗ ಇದಕ್ಕೆ ಒಳಗೆ ಆಗ್ತೇವೆ ಅಂತ ಹೇಳಿಕೊಂಡು ಈ ನಮೂನೆದ್ದು ಭಾಂತಿ ಹೆದರಿಕೆಗಳು ನಮಗೆ ಕಂಡು ಬಂದಿದ್ದೇವೆ. ಇದಕ್ಕೆ ಮುಖ್ಯ ಕಾರಣ ಇದ್ದದ್ದು ನಮ್ಮದು ಲೈಫ್ ಸ್ಟೈಲು, ನಮ್ಮದು ದಿನ ಕೆಲಸದಲ್ಲಿ ಆಗುವಂಥದ್ದು ಒತ್ತಡ, ಆ ಸ್ಟ್ರೆಸ್ಸು, ನಮ್ಮದು ಜಾಬ್ ಆಪರ್ಚುನಿಟೀಸು. ಸದ್ಯಕ್ಕೆ ಕೋವಿಡ್ ಎಲ್ಲ ಬಂತು, ಕೋವಿಡಿಂದ ಎಲ್ಲರದ್ದು ಫೈನಾನ್ಷಿಯಲ್ ಸ್ಟ್ಯಾಟಸ್ ಎಲ್ಲ ಪಿಲ್ಲಿಯಾಗಿ ಹೋಯಿತು. ಸೊ ಅದರ ಕಾರಣದಿಂದ ನಾವು ನೋಡ್ತಾ ಇದ್ದೇವೆ, ಈ ಕೋವಿಡ್ ಎಲ್ಲ ಬಂದಾದ ಮೇಲೆ ಹೃದಯ ಆಘಾತ ತುಂಬ ಜಾಸ್ತಿಯೇ ಕಂಡು ಬಂದಿದೆ. ಯಂಗರ್ ಜನ್ರೇಷನ್, ಸಣ್ಣ ವಯಸ್ಸಿನ ಹುಡುಗರು, ಕಾರ್ಯರತ ಆದದ ಹುಡುಗರು ಸಡನ್ಲಿ ಅವರ ಕೆಲಸ ಕಳ್ಕೊಂಡಿದ್ದಾರೆ, ಫೈನಾನ್ಷಿಯಲ್ ಕನ್ಸ್ಟ್ರೇಂಟ್ ಬಂದಿದೆ. ಇದೆಲ್ಲಕ್ಕೆ ಸೇರಿಕೊಂಡು ಅದೆಲ್ಲದಲ್ಲಿ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಹೃದಯ ಮೇಲೆ ಅದರದ್ದು ಆಘಾತ ಆಗ್ತದೆ. ಎಸ್. ಸೊ ಡಾಕ್ಟರ್, ನೀವು ಹೇಳಿದ್ರಿ ಲೈಫ್ ಸ್ಟೈಲ್ ಅನ್ನುವಂಥದ್ದು. ಹೀಗೆ ಸಾಧಾರಣವಾಗಿ ಹೃದಯಾಘಾತ ಆದಂಥ ಸಂದರ್ಭದಲ್ಲಿ ಎಲ್ಲರೂ ಮಾತಾಡುವಂಥದ್ದು, ಬಹಳ ಆರೋಗ್ಯವಂತನಾಗಿ ಇದ್ದ, ಖುಷಿಯಲ್ಲಿ ಓಡಾಡ್ತಾ ಇದ್ದ, ವರ್ಕೌಟ್ ಮಾಡ್ತಾ ಇದ್ದ, ಪ್ರತಿಯೊಂದು ಕೂಡ. ನಾನು ಸ್ಪೆಷಲ್ ಆಗಿ ನೋಟಿಸ್ ಮಾಡಿ ಹೇಳಬೇಕು ಅಂತ ಹೇಳಿದೆ, ಅನ್ಫಾರ್ಚುನೇಟ್ಲಿ ನಾವು ಕಳೆದ ಒಂದು ವರ್ಷದಲ್ಲಿ ನಮ್ಮ ಕರ್ನಾಟಕದ ಒಬ್ಬ ಪ್ರಸಿದ್ಧ ಹಾಗೂ ಪ್ರಬುದ್ಧ ನಟ ಪುನೀತ್ ರಾಜ್ಕುಮಾರ್ ಅವರನ್ನು ಕಳ್ಕೊಂಡ್ವಿ, ಇದೇ ಹೃದಯಾಘಾತದ ಕಾರಣದಿಂದಾಗಿ. ಅದಕ್ಕಿಂತ ಮುಂಚೆ ನಟ ಚಿರಂಜೀವಿ ಸರ್ಜಾ ಅವರು ಕೂಡ ಇದೇ ಹೃದಯಾಘಾತದಿಂದ ನಮ್ಮನ್ನು ಬಿಟ್ಟು ಹೋದರು. ಈ 40-50 ವರ್ಷದವರೆಗೆ ಹೃದಯಾಘಾತ ಆಗ್ತದೆ ಅಂತ ಹೇಳಿದ್ರೆ ಯಾಕೆ ಈ ರೀತಿ ಬದಲಾವಣೆ ಆಯಿತು ಸಡನ್ ಆಗಿ ಅಂತ ಹೇಳಿದ್ರೆ? ಮುಂಚೆ ಹೃದಯಾಘಾತ ಆಗ್ತಿರ್ಲಿಲ್ಲ ಅಂತಲ್ಲ, ಆದರೆ ಈ ಪ್ರಾಯದವರೆಗೆ ಕಂಡು ಬರ್ತಾ ಇರುವಂಥದ್ದು ಕಮ್ಮಿ ಇತ್ತು. ಈಗ ಯಾಕೆ ಈ ರೀತಿಯ ಬೆಳವಣಿಗೆ ಆಗಿದೆ? ಹೃದಯ ಆಘಾತ ಇದರ ಮುಂಚೆನೂ ಹೀಗೇನೆ ಆಗ್ತಾ ಇತ್ತು, ಮಾತ್ರ ಆ ಟೈಮಲ್ಲಿ ಅಷ್ಟು ಅವೇರ್ನೆಸ್ ಇರಲಿಲ್ಲ, ಜನಗಳಿಗೆ ಅಷ್ಟು ಅದರ ಬಗ್ಗೆ ಗೊತ್ತಿರಲಿಲ್ಲ. ಈಗ ನಮಗೆ ಬೇಕಾದಷ್ಟು ಸೋಷಿಯಲ್ ಮೀಡಿಯಾ, ಗೂಗಲ್ಲು, ಇದೆಲ್ಲ ಯೂಟ್ಯೂಬ್ ಇದೆಲ್ಲ ಇದ್ದದ್ರಿಂದ ಎಲ್ಲರಿಗೂ ಅದರ ಬಗ್ಗೆ ಸ್ವಲ್ಪ ತಿಳುವಳಿಕೆ ಉಂಟು, ಮಾತ್ರ ಆ ತಿಳುವಳಿಕೆ ಕಿಂಚಿತ, ಅದು ಪೂರ್ಣತಃ ಅವರಿಗೆ ಗೊತ್ತಿಲ್ಲ. ಯಾಕೆಂದರೆ ಹೃದಯ ಆಘಾತ ಆಗಲಿಕ್ಕೆ ಒಂದೇ ಒಂದು ಕಾರಣ ಅಂತ ಇರುವುದಿಲ್ಲ. ದಟ್ ಈಸ್ ಎ ಕಾಂಬಿನೇಷನ್ ಆಫ್ ರಿಸ್ಕ್ ಫ್ಯಾಕ್ಟರ್. ತುಂಬ ರಿಸ್ಕ್ ಫ್ಯಾಕ್ಟರ್ಸ್ ಇರ್ತಾರೆ. ಈಗ ನೀವು ಹೇಳಿದ್ರಿ, ಅವನು ಇಷ್ಟು ಹೆಲ್ದಿ ಆಗಿದ್ದ, ಎಕ್ಸಸೈಸ್ ಮಾಡ್ತಾ ಇದ್ದ, ಹಾಗೆದ್ದು ಎಲ್ಲ ಇದ್ಕೊಂಡು ಎಲ್ಲ ಕಾರಣಗಳು ಸಹ ನೀವು ಹೇಳಿದ್ರಿ. ಮಾತ್ರ ಅವನದು ಜೆನೆಟಿಕ್ ಪ್ರಿಡಿಸ್ಪೊಸಿಷನ್ ಏನುಂಟು, ಅವನ ತಂದೆ ತಾಯಿ ಯಾವ ನಮೂನಿದ್ದ ಹೆಲ್ತ್ ಪಡ್ಕೊಂಡು ಬಂದಿದ್ದಾರೆ, ಅವರು
ಎಷ್ಟು ವಯಸ್ಸಲ್ಲಿ ಹೇಗೆ ಕಾರಣದಲ್ಲಿ ತೀರಿಕೊಂಡ್ರು, ಅವರ ಸ್ವಂತದಲ್ಲಿ ಅವರ ತಮ್ಮಂದರು ಅಣ್ಣಂದರು ಅವರಿಗೆಲ್ಲ ಯಾವ ನಮೂನದ ಕಾಯಿಲೆ ಉಂಟು. ಸೊ ಈ ಜೆನೆಟಿಕ್ ಫ್ಯಾಕ್ಟರ್ಸ್ ನಮಗೆ ಏನು ಸಹ ಗೊತ್ತಿಲ್ಲ. ನಂಬರ್ 1. ನಂಬರ್ 2, ನಾವು ಈಗ ಈ ಸೋಷಿಯಲ್ ಮೀಡಿಯಾಕ್ಕೆ ಬಲಿಯಾಗಿ ನಮ್ಮದು ಎಲ್ಲಕ್ಕಿಂತ ಬೆಸ್ಟ್ ಪೋರ್ಷನ್ ಮಾತ್ರ ನಾವು ಎಲ್ಲರಿಗೂ ತೋರಿಸ್ಕೊಂಡಿದ್ದೇವೆ. ಒಳಗೆ ಏನು ನಡೀತಾ ಉಂಟು ಅಂತ ಹೇಳಿಕೊಂಡು ಕೆಲವರಿಗೆ ನಾವು ಅದನ್ನು ಮುಚ್ಚಾಕ್ಕೊಳ್ತೇವೆ. ನಾವು ಹೋಗ್ತೇವೆ ಬೆಳಗಾತ ಜಿಮ್ಗೆ, ಎಲ್ಲರ ಹತ್ರ ನಗಾಡ್ಕೊಂಡು ಮಾತಾಡ್ತೇವೆ, ಮತ್ತು ನಮ್ಮ ಮನಸ್ಸಲ್ಲಿ ಏನು ಕಷ್ಟಗಳು ಉಂಟು, ಅದಕ್ಕೆ ಏನು ಪರಿಹಾರ ಮಾಡಬೇಕು ಅಂತ ಅದು ದ್ವಂದ್ವ ಯಾವಾಗಲೂ ನಡೀತಾ ಇರ್ತದೆ. ಇದು ಒಂದು ರಿಸ್ಕ್ ಫ್ಯಾಕ್ಟರ್. ಇದು ನಾವು ಹೇಳೋದು ಸ್ಟ್ರೆಸ್ ರಿಲೇಟೆಡ್ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ಕೊಂಡು. ಅವನು ಫಿಸಿಕಲಿ ಬಂದು ಅಲ್ಲಿ ಜಿಮ್ಮಲ್ಲಿ ಯೋಗಾಭ್ಯಾಸ ಏನು ಬೇಕಾದ್ರೂ ಮಾಡ್ತಾ ಇರ್ತಾನೆ, ಮತ್ತು ಅವನ ಮನಸ್ಸು ಬೇರೆ ಎಲ್ಲಿಯಾದರೂ ಇರ್ತದೆ. ಇವತ್ತು ಏನಪ್ಪ, ಇವತ್ತು ಆಫೀಸ್ ಹೇಗೆ, ಇವತ್ತು ನಾಳೆ ನನಗೆ ನಂದು ಬೆಳಗತ್ತ ಕೆಲಸ ಇರ್ತದಾ ಇಲ್ವಾ. ಈಗ ನೀವು ನಟನ ಬಗ್ಗೆ ಹೇಳಿದ್ರಿ, ಅಲ್ಲಿ ಸಹ ಕಾಂಪಿಟೀಷನ್ ಇರ್ತದೆ. ಎವ್ರಿ ಪ್ಲೇಸ್ ದೇರ್ ಈಸ್ ಎ ಕಾಂಪಿಟೀಷನ್. ಆ ಕಾಂಪಿಟೀಷನ್ನಿಗೆ ನಾವು ಎಲ್ಲರೂ ಒಟ್ಟಿಗೆ ಓಡಾಡ್ತಾ ಇದ್ದೇವೆ. ಯಾರಲ್ಲಿಗೆ ಮುಟ್ತಾರೆ, ಯಾರಲ್ಲಿ ಫಸ್ಟ್ ಬರ್ತಾರೆ, ಅದು ನಾವು ಓಡೋ ಮುಂಚೆನೇ ಅದಕ್ಕೆ ಆ ಭಯಕ್ಕೆ ಮತ್ತು ಆ ಆತಂಕಕ್ಕೆ ಒಳಗೆ ಆಗ್ತೇವೆ. ಇದು ಎಲ್ಲ ಕಾರಣಗಳು, ಒಂದೇ ಕಾರಣ ಅಲ್ಲ, ಎಲ್ಲ ಕಾರಣಗಳು ಸೇರಿಕೊಂಡು ಅದು ಬರಲಿಕ್ಕೆ ಕಾರಣ ಉಂಟು. ಡಾಕ್ಟರ್, ಸ್ಟ್ಯಾಟಿಸ್ಟಿಕ್ಸ್ ನಿಮಗೆ ಗೊತ್ತಿರ್ತದೆ, ಗಂಡಸರು ಹಾಗೂ ಹೆಂಗಸರ ನಡುವೆ ಬಹುಶಃ ಗಂಡಸರು ಹೆಚ್ಚು ಈ ಒಂದು ಹೃದಯಾಘಾತಕ್ಕೆ ತುತ್ತಾಗ್ತಾರೆ ಅನ್ನೋಂಥದ್ದು. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಅಜ್ಜಿ ತಾತನನ್ನೇ ನೋಡಿದ್ರೆ, ಅಜ್ಜಿ ಹೋಗೋಕ್ಕಿಂತ ಮುಂಚೆ ಅಜ್ಜ ಹೋಗಿರ್ತಾರೆ, ಅಜ್ಜನ ಫೋಟೋಗೆ ಬೇಗ ಹಾರ ಬೀರುತ್ತೆ. ಇದೇನಾದರೂ ಅದರಲ್ಲಿ ಏನಾದರೂ ವಿಚಾರ ಇದೆಯಾ? ಗಂಡಸರಿಗೆ ಯಾಕೆ ಅತಿ ಹೆಚ್ಚು ಹೃದಯಾಘಾತ ಆಗುತ್ತೆ? ಬೇಸಿಕಲಿ ಮುಂಚೆಂದಾಗಿ ಸಹ ಗಂಡಸು ಅಂತಂದರೆ ಅವನು ಹೊರಗೆ ಹೋಗುವವನು, ಅವನು ದುಡಿಯುವವನು, ಅವನು ಸಂಸಾರವನ್ನು ನೋಡಿಕೊಂಡವನು ಅಂತ ಹೇಳಿಕೊಂಡು ಆ ನಮೂನೆದ ಒಂದು ಚಲನ ಬಂದಿದೆ. ಸೊ ಅವನು ಹೊರಗೆ ಹೋಗಬೇಕು, ಅವನು ದುಡಿಮೆ ಮಾಡಬೇಕು, ಮನೆಯನ್ನು ನೋಡಬೇಕು ಅಂತ ಹೇಳಿಕೊಂಡು ಅದು ಒಂದು ಸಿಚುವೇಶನ್ ಅವನ ಮನಸ್ಸಲ್ಲಿ ಯಾವಾಗಲೂ ಇರ್ತಾ ಇತ್ತು. ಹೆಂಗಸರಿಗೆ ಬರೀ ಮನೆ ಮಾತ್ರ ನೋಡ್ಕೊಳ್ಳೋದು, ಹೊರಗೆ ಹೋಗಿ ಕೆಲಸ ಮಾಡೋದಿಲ್ಲ. ನಾನು ಹೇಳ್ತಾ ಇರೋದು ನಮ್ಮ ಅಜ್ಜ ಮತ್ತು ಅಜ್ಜಿ ಇದರಲ್ಲಿ ಅದು ಮಾತ್ರ ಇರ್ತಾ ಇತ್ತು. ಈ ನಮೂನೆ ಒತ್ತಡಗಳು ಏನಿರಲಿಲ್ಲ. ನಮ್ಮದು ಆವಾಗ ಅವಶ್ಯಕತೆಗಳು ಕಮ್ಮಿ ಇತ್ತು. 2 ಹೊತ್ತಿಗೆ ಊಟ ಹಾಕಿಕೊಂಡು ನಮ್ಮದೊಂದು ಮನೆ, ಒಂದು ಮಠ, ಒಂದು ಸಂಸಾರ, ಮಕ್ಕಳೆಲ್ಲ ಶಾಲೆಗೆ ಹೋಗಿಕೊಂಡು ಕಲ್ತ್ಕೊಂಡು ಅದು ಇರ್ತಾ ಇದ್ದರೆ ಅದೇ ಅವರಿಗೆ ಸಾಕಷ್ಟು ಇರ್ತಾಯಿತ್ತು. ಅದರಲ್ಲೇ ಅವರು ತುಂಬ ಪ್ರಸನ್ನರಾಗಿದ್ದರು. ಈ ಕಾಲದಲ್ಲಿ ಅದು ವ್ಯತ್ಯಾಸ ಉಂಟು. ನಂಬರ್ 1. ನಂಬರ್ 2, ನೀವು ಹೇಳೋದು ನಿಜ. ಯೂಶ್ವಲಿ ಗಂಡಸರಿಗೆ ಆ ಹೃದಯ ಆಘಾತ ಸ್ವಲ್ಪ ಬೇಗನೆ ಆಗ್ತದೆ ಕಂಪೇರ್ ಟು ಲೇಡೀಸ್. ಮತ್ತು ಲೇಡೀಸಿಗೆ ಆಗೋದಿಲ್ಲ ಅಂತ ಇಲ್ಲ. ನಮ್ಮ ಸ್ತ್ರೀ ವರ್ಗರಿಗೆ ಸಹ ಒಂದ್ಸಲ ಮೆನ್ಸಸ್ ಎಲ್ಲ ನಿಂತಾದ ಮೇಲೆ, ಮೆನೋಪಾಸ್ ಆಗಿ ಆದಮೇಲೆ ಅವರು ಸಹ ಸಮ ಪುರುಷರಿಗೆ ಸಹ ಈಕ್ವಲೆಂಟ್ ರಿಸ್ಕಲ್ಲಿ ಇರ್ತಾರೆ. ಸೊ ಓನ್ಲಿ ಅವ್ರದ್ದು ಹಾರ್ಮೋನ್ಸ್ ಅವ್ರದ್ದು ಹಾರ್ಮೋನ್ಸು ಅವರನ್ನು ಒಂಥರ ಪ್ರೊಟೆಕ್ಟ್ ಮಾಡ್ತದೆ. ಅದರಿಂದಾಗಿ ಲೇಡೀಸ್ ಅಫ್ಕೋರ್ಸ್ ಬಿಫೋರ್ ಮೆನೋಪಾಸ್ ತುಂಬ ಕಮ್ಮಿ ನಾವು ಕೇಳಿದ್ದು. ನಾವು ಗಂಡಸ್ರದ್ದು ಕೇಳಿದ್ದೇವೆ. ಈಗ ನೀವು ಇಷ್ಟೆಲ್ಲ ಹೇಳಿದಿರಿ ಅಲ್ಲ, ಇದೆಲ್ಲ ಉದಾಹರಣೆ ಕೊಟ್ರಿ, ಎಲ್ಲದರಲ್ಲಿ ಸಹ ನಾವು ಗಂಡಸ್ರದ್ದು ಬಗ್ಗೆನೇ ಮಾತಾಡ್ತಾ ಇದ್ದದ್ದು. ನಮ್ಮದು ಹೆಂಗಸರಿಗೆ ಒಂದೇ ಒಂದು ಉದಾಹರಣೆ ಸಿಕ್ಕಲಿಲ್ಲ. ಇಲ್ಲದ್ರೆ ಅದು ತಿಳುವಳಿಕೆಗೆ ಬರಲಿಲ್ಲ, ಇಲ್ಲದ್ರೆ ಅದು ಯಾರು ಸಹ ಪ್ರೊಜೆಕ್ಟ್ ಮಾಡಲಿಲ್ಲ. ಮಾತ್ರ ನಿಜ, ಹೆಂಗಸರು ಹೀಗೆ ಹೋಗ್ತಾ ಇರುವಾಗ, ಸೈಕಲ್ ಹೊಡ್ಕೊಂಡು ಹೋಗ್ತಾ ಇರುವಾಗ, ಇಲ್ಲ ಸ್ಕೂಟ್ರಲ್ಲಿ ಹೋಗುವಾಗ ದಬಕ್ಕನೆ ಬಿದ್ದು ಪ್ರಾಣ ಕಳ್ಕೊಂಡ್ರು, ಅವರಿಗೆ ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಅದು ಕೇಳೋದು ತುಂಬ ಕಮ್ಮಿ. ನಾವು ಕೇಳಲಿಲ್ಲ. ಗಂಡಸರಿಗೆ ಅದು ಜಾಸ್ತಿ ಇರ್ತದೆ. ಪ್ರಾಬೆಬ್ಲಿ ಅದು ಒಂದು ಹಾರ್ಮೋನ್ಸ್ದು ಎಫೆಕ್ಟ್ ಸಹ ಇರಲಿಕ್ಕೆ ಸಾಕು. ಗಂಡಸರಿಗೆ ಟೆಸ್ಟೋಸ್ಟಿರೋನ್ ಹಾರ್ಮೋನು ಅದು ಸ್ವಲ್ಪ ಒಂದು ಸ್ಟ್ರಾಂಗ್ ಹಾರ್ಮೋನ್ ಇದ್ದದ್ರಿಂದ ಅದರಿಂದಾಗಿ ಬ್ಲಡ್ ಪ್ರೆಷರು ಅಂಥ ಕಾಯಿಲೆಗಳು, ರಕ್ತಚಾಪ ಇದೆಲ್ಲ ಸ್ವಲ್ಪ ಜಾಸ್ತಿ ಬರಲಿಕ್ಕೆ ಕಾರಣ ಇರ್ತದೆ. ಅದೇ ನಮೂನೆಯಲ್ಲಿ ಹೆಂಗಸರಿಗೆ ಸಹ ನೀವು ನೋಡಿ, ಅವರಿಗೆ ಮೆನೋಪಾಸ್ ಆಗುವವರೆಗೆ ಯಾವ ನಮೂನೆದ್ದೂ ಇರುವುದಿಲ್ಲ. ತುಂಬ ಕಮ್ಮಿ ನಾವು ನೋಡಿದ್ದು ಹೆಂಗಸರಿಗೆ 40-45 ವಯಸ್ಸಲ್ಲಿ ಬ್ಲಡ್ ಪ್ರೆಷರ್ ಬಂತು, ಅಲ್ಲ ಡಯಾಬಿಟೀಸ್ ಬಂತು ಅಂತ ಹೇಳ್ಕೊಂಡು. ಅದು ಆದ ಮೇಲೇ ಅವರಿಗೆ ಇದೆಲ್ಲ ಶುರು ಆಗ್ತಾ ಇತ್ತು. ಈಗ ಮಾತ್ರ ಹೆಂಗಸರು ಸಹ ಗಂಡಸರಿಗೆ ಸಹ ಈಗ ಸಮ ಆಗಿದೆ. ಯಾಕೆಂದರೆ ಅವರು ಸಹ ಈಗ ನಮ್ಮದು ಗಂಡಸರಿಗೆ ಸಮ ಆಗಿಕೊಂಡು
ಎಲ್ಲ ಕಾರ್ಯರತರಾಗಿದ್ದಾರೆ. ನೀವು ಆಫೀಸ್ಗೆ ಹೋಗಿ, ನೀವು ಎಲ್ಲಿ ಬೇಕಾದ್ರೆ ಹೋಗ್ರಿ, ಹೆಂಗಸರು ಆರ್ ಈಕ್ವಲೆಂಟ್. ಸೊ ಎಸ್. ಹೀಗೆ ಆಗುವಾಗ ಆ ಡೇ ಟು ಡೇ ಸ್ಟ್ರೆಸ್ ಅವರಿಗೆ ಸಹ ಸ್ವಲ್ಪ ತಾಗಲಿಕ್ಕೆ ಶುರು ಆಗ್ತದೆ. ಆ್ಯಂಡ್ ದ್ಯಾಟ್ ಈಸ್ ದ ರೀಸನ್ ಈಗ ಸ್ವಲ್ಪ ದಿವಸದಿಂದ ಇನ್ನೊಂದು ಹೋದ 5-10 ವರ್ಷದಲ್ಲಿ 40-45 ವರ್ಷದ ಹೆಂಗಸರಿಗೆ ಸಹ ಬ್ಲಡ್ ಪ್ರೆಷರು, ಡಯಾಬಿಟೀಸು, ಈ ನಮೂನೆದು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಡಿಸೀಸಸ್ಸು ಇದೆಲ್ಲ ಕಂಡು ಬರಲಿಕ್ಕೆ ಶುರುವಾಗಿದೆ. ಎಸ್ ಡಾಕ್ಟರ್. ಸೊ ಈಗ ರೀಸೆಂಟಾಗಿ ನಡೆದಂತಹ ಒಂದು ಘಟನೆ, ಯಕ್ಷರಂಗದ ವೇದಿಕೆಯಲ್ಲಿ ಒಬ್ಬರು ಹೃದಯ ನೋವಿನಿಂದ ಕುಸಿದು ಅಲ್ಲೇ ಸಾವನ್ನಪ್ತಾರೆ. ಇದು ಈಗ ಶುರುವಾದದ್ದಲ್ಲ, ಯಕ್ಷರಂಗ ವೇದಿಕೆಯಲ್ಲಿ ಸುಮಾರು ಜನ ಈ ರೀತಿ ಪ್ರಾಣ ಕಳೆದುಕೊಂಡಿದ್ದಾರೆ. ನನ್ನ ಪ್ರಶ್ನೆ ಏನು ಅಂತ ಹೇಳಿದರೆ, ಹೃದಯದ ನೋವಿನಿಂದ ಅವರಿಗೆ ಈ ಸಮಸ್ಯೆ ಆಗಿರೋದು ಅಥವಾ ಆ ಉದ್ವೇಗದಿಂದ, ಆ ಒಂದು ವೇದಿಕೆಯಲ್ಲಿ ಪರ್ಫಾರ್ಮ್ ಮಾಡುವಾಗ ನಾವು ಕೊಡುವಂತಹ ಒಂದು ಜೋಶಿಂದ ಅಥವಾ ನಮ್ಮ ಆ ಉತ್ಸಾಹದಿಂದ ನಮಗೇನಾದರೂ ಮುಳುವಾಗುತ್ತಾ? ನೋಡಿ, ನಾವು ಹೃದಯ ಆಘಾತ ಅಂತ ಹೇಳಿದರೆ ಅದರಲ್ಲಿ ನೋವು ಬರಬೇಕು, ಇಲ್ಲರೆ ಖಂಡಾಪಟ್ಟೆ ಬೆವರು ಬರಬೇಕು, ಯಾವುದೆಲ್ಲ ನಾವು ಪುಸ್ತಕದಲ್ಲಿ ಓದುತ್ತೇವೋ ಹಾಗೆ ಆಗುವುದಿಲ್ಲ. ಹಾರ್ಟ್ ಅಂತ ಅಂದರೆ ನಾನು ಅದನ್ನು ವಿಚಾರ ಮಾಡಿ ಹಾರ್ಟ್ ಒಂದು ಪಂಪಿನ ಹಾಗೆ ಅಂತ ಹೇಳಿಕೊಳ್ಳಲು ಇಷ್ಟಪಡ್ತೇನೆ. ಆ ಪಂಪ್ಗೆ 2 ಸಹ ಬೇಕು. ಒಂದು ಪಂಪಿಂಗ್ ಕೆಪಾಸಿಟಿಗೆ ಒಂದು ಮೋಟರ್ ಬೇಕು, ಮತ್ತು ಆ ಮೋಟರ್ಗೆ ಬರುವಂಥದ್ದು ಒಂದು ಎಲೆಕ್ಟ್ರಿಕಲ್ ಕನೆಕ್ಷನ್ ಇರಬೇಕು. ಇದು 2 ಸಹ ಪಂಪ್ಗೆ ಮುಖ್ಯವಾಗಿ ಬೇಕಾಗಿದ್ದದ್ದು. ಈಗ ಹೀಗೆ ಆಯಿತು, ನೋವು ಬರಲಿಲ್ಲ, ಅವನು ಸಡನ್ಲಿ ಕುಣಿತಾ ಇದ್ದ, ಕುಸಿತು ಬಿದ್ದ ಅಂತ ಅಂದರೆ ಅದು ಪಂಪ್ ಫೇಲಿಯರ್ನೂ ಆಗಿರ್ಬೋದು. ಸಡನ್ಲಿ ಹಾರ್ಟ್ ಕೆಲಸ ಮಾಡ್ತಾ ಇರುವಾಗ ಜಸ್ಟ್ ಒಂದು ಸಲ ಕಾಂಟ್ರಾಕ್ಟ್ ಆಗ್ತದೆ, ಆಮೇಲೆ ಬಿಟ್ಟು ಕೊಡೋದಿಲ್ಲ, ಅದು ಅಲ್ಲಿಯೇ ನಿಂತು ಹೋಗ್ತದೆ. ಸೆಕೆಂಡ್ ಥಿಂಗ್ ಈಸ್, ಬಹುತೇಕ ನಮಗೆ ಅದು ಆಗೋದು ಯೂಶ್ವಲಿ ಎಲೆಕ್ಟ್ರಿಕಲ್ ಫೇಲಿಯರ್ ಅಂತ ನಾವು ಹೇಳ್ತೇವೆ. ಎಲೆಕ್ಟ್ರಿಕಲ್ ಫೇಲಿಯರ್ ಅಂತಂದರೆ ನಾವು ಅದನ್ನು ನಮ್ಮ ಮೆಡಿಕಲ್ ಇದರಲ್ಲಿ ಎರಿದ್ಮಿಯಾಸ್ ಅಂತ ಹೇಳ್ತೇವೆ. ಎದೆದ್ದು ಬಡಿತ ಹೇಗೆ ನಾವು ಹೇಳಿದ ಪ್ರಕಾರ 70ರಿಂದ 100 ನಡೀತಾ ಉಂಟಾ ಆವಾಗವರೆಗೆ ಸರಿಯುತ್ತೆ. ಎಕ್ಸಸೈಸ್ ಮಾಡುವಾಗ ಅದು 100ರಿಂದ 120, 140ರವರೆಗೆ ಹೋಗ್ಬೋದು. ಆ ಕುಣಿತ ಎಲ್ಲ ಹಾಕ್ತಾರಲ್ಲ, ಅದು ಆ ಟೈಮಲ್ಲಿ ಅವ್ರಿಗೆ 100ರಿಂದ 140 ಹೋಗ್ಬೋದು. ಕುಣಿತ ಎಲ್ಲ ನಿಂತಾದಮೇಲೆ ಅವನು ಸ್ಟೇಜಿನ ಸೈಡಲ್ಲಿ ಬಂದು ನಿಲ್ಲುವಾಗ ಹಾರ್ಟ್ ರಿಲ್ಯಾಕ್ಸ್ ಆಗಬೇಕು. ಆ 140ಗೆ ಹೋದದ್ದು ಹಾರ್ಟ್ ರೇಟು ಕಮ್ಮಿ ಆಗಿಕೊಂಡು ನಾರ್ಮಲ್ಗೆ ಬರಬೇಕು. ಮತ್ತು ಕೆಲವು ಟೈಮಲ್ಲಿ ಆ ಎಲೆಕ್ಟ್ರಿಕಲ್ ಸಿಸ್ಟಮ್, ನಾವು ಅದನ್ನು ಎರಿದ್ಮಿಯಾಸ್ ಅಂತ ಹೇಳ್ತೇವೆ, ಅದು ಹಾರ್ಟು ಆ ರಿದಮನ್ನು ಕಲ್ಕೊಳ್ತದೆ. ಸಡನ್ಲಿ ಅದು 140ಕ್ಕಿದ್ದದ್ದು 200, 250, ಕೆಲವು ಟೈಮಲ್ಲಿ 400, 500ವರೆಗೆ ಸಹ ಎದೆ ಬಡಿತ ಹೋಗ್ಲಿಕ್ಕೆ ಶುರುವಾಗ್ತದೆ. ಆ 500, 600, 400 ಮೇಲೆ ಎದೆ ಬಡಿತ ಹೋದರೆ ಹಾರ್ಟದ ಕಾಂಟ್ರಾಕ್ಷನ್ ಪ್ರಾಪರ್ ಇರುವುದಿಲ್ಲ. ಅದು ಸರಿಯಾಗಿ ಪಂಪ್ ಮಾಡಲಿಕ್ಕೆ ಸಾಧ್ಯತೆ ಇರಲಿಲ್ಲ. ಅದು ಜಸ್ಟ್ ಕಂಪನ ಮಾಡ್ತಾ ಇರ್ತದೆ ಅಷ್ಟೇ. ಹಾರ್ಟ್ ಒಂದು ಕಾಂಟ್ರಾಕ್ಟ್ ಮಾಡಿ ರಕ್ತವನ್ನು ಅದರ ಗಂತವ್ಯ ಸ್ಥಾನಕ್ಕೆ ಬೇಕಾಗಿದ್ದದ್ದು ಅದು ಎಫೆಕ್ಟೇ ಇರುವುದಿಲ್ಲ. ಅದು ಜಸ್ಟ್ ಹೀಗೆ ಒಂದು ಕಂಪನ ಮಾಡ್ತಾ ಇರ್ತದೆ. ಅದು ಒಂದು ಹೃದಯ ಆಘಾತಕ್ಕೆ ಕಾರಣ. ಸೊ ಅದರಲ್ಲಿ ನೋವು ಬರುವುದಿಲ್ಲ, ಯಾವ ನಮೂನೆದು ಲಕ್ಷಣಗಳು ಬರುವುದಿಲ್ಲ. ಇದನ್ನು ನಾವು ಸಡನ್ ಕಾರ್ಡಿಯಕ್ ಡೆತ್ ಅಂತ ಹೇಳ್ತೇವೆ. ಸಡನ್ ಕಾರ್ಡಿಯಕ್ ಡೆತ್ ಅಂತಂದರೆ ಬಹುತೇಕ ಅದು ಎಲೆಕ್ಟ್ರಿಕಲ್ ಸಿಸ್ಟಮ್ಮು ಅದು ಫೇಲ್ ಆಗುತ್ತೆ. ನೀವು ನನ್ನ ಹತ್ರ ಕೇಳ್ಬೋದು, ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆ ಹಾಕ್ತೇನೆ, ನಿಮಗೆ ಈಗ ಕರೆಂಟು ಎಲೆಕ್ಟ್ರಿಸಿಟಿ ಯಾವಾಗ ಹೋಗ್ತದೆ ಅಂತ ನಿಮಗೆ ಗೊತ್ತುಂಟಾ? ನಾವಿಷ್ಟು ಇದು ಮಾಡ್ಕೊಂಡಾದಮೇಲೆ ಎಲ್ಲ ಎಸ್ಕಾಂ ಅವರೆಲ್ಲ ಸರಿ ಮಾಡ್ಕೊಂಡು ಆದ ಮೇಲೆ ಸಹ ಕ್ಷಣಕ್ಕೆ ಒಂದು ಸಲ ಕರೆಂಟ್ ಹೋಗಿಬಿಡ್ತದೆ. ಅದೇ ನಮ್ಮನೆ ಈ ಎಲೆಕ್ಟ್ರಿಕಲ್ ಸಿಸ್ಟಮಲ್ಲಿ ನಿಮಗೆ ಪ್ರೀವಿಯಸ್ಲಿ ಡೆಸ್ಟಿನ್ಡ್ ಇದ್ದರೆ, ನಿಮಗೆ ಹುಟ್ಟುವಾಗನೇ ಅದರಲ್ಲಿ ಏನಾದರೆ ರೋಗಗಳು ಬಂದಿದ್ದರೆ ನಮ್ಮ ಗಮನಕ್ಕೆ ಆ ಟೈಮಲ್ಲಿ ಬರುವುದಿಲ್ಲ. ಉದಾಹರಣೆಗೆ ನೀವು ಕೋವಿಡ್ ತಗೊಳ್ಳಿ. ಕೋವಿಡಲ್ಲಿ ಸುಮಾರು ಜನಕ್ಕೆ ಮಯೋಕಾರ್ಡೈಟಿಸ್ ಅಂತ ಹೇಳಿಕೊಂಡು ಒಂದು ಕಾಯಿಲೆ ಶುರುವಾಯಿತು. ಆವಾಗ ಸಹ ನಾವು ನೋಡಿದ್ದೇವೆ, ಸಣ್ಣ ವಯಸ್ಸಿನ ಹುಡುಗರು ಕೋವಿಡ್ ಎಲ್ಲ ಆಗಿಕೊಂಡು ಬಂದು ಹೊರಗೆ ಬಂದಾಗಿ ಆಸ್ಪತ್ರೆಯಿಂದ ಬಂದಿದ್ದಾರೆ, ಎಲ್ಲ ಸರಿ ನಡೀತಾ ಉಂಟು, ಸಡನ್ಲಿ ಈ ನಮೂನೆದ್ದು ಹೃದಯ ಆಘಾತಕ್ಕೆ ಬಲಿಯಾಗಿದ್ದಾರೆ. ಅದು ಕಾರಣ ಏನು ಅಂತಂದರೆ, ಮಯೋಕಾರ್ಡೈಟಿಸು ನಿಮ್ಮದು ಹಾರ್ಟ್ದು ಒಳಗೆದ್ದು ಅದು ಗಟ್ಟಿ ಕಟ್ತದೆ, ಎಲೆಕ್ಟ್ರಿಕಲ್ ಕಂಡಕ್ಷನ್ ಸಿಸ್ಟಮ್ ಅದರಲ್ಲಿ ಇದಾಗಿಕೊಂಡು ಹೋಗ್ತದೆ. ಜಸ್ಟ್ ನಮ್ಮ ಮನೆಯಲ್ಲಿ ಹೇಗೆ ಫ್ಯೂಸ್ ಹೋಗ್ತದ, ಅದೇ ನಮ್ಮನೆ ಹಾರ್ಟ್ದು ಫ್ಯೂಸ್ ಹೋಗಿ ಅದು ಸಡನ್ಲಿ ಕೆಲಸ ಮಾಡೋದು ಬಂದು ಮಾಡ್ತದೆ. ಸೊ ಹೃದಯ ಆಘಾತಕ್ಕೆ ಕಾರಣ ಈ ನಮೂನೆದ್ದು ಉದಾಹರಣೆಗಳು.
ನೀವು ಎಕ್ಸಸೈಸ್ ಮಾಡ್ಕೊಂಡು ಬರ್ತೀರಿ, ತುಂಬ ಬೆವರು ಸುರಿತೀರಿ, ನಿಮ್ಮದು ಎಲೆಕ್ಟ್ರೋಲೈಟ್ಸ್ ಎಲ್ಲ ಸ್ವಲ್ಪ ಡಿಸ್ಟರ್ಬ್ ಆಗ್ತದೆ, ಅದನ್ನು ನಾವು ರೀಪ್ಲೆನಿಷ್ ಮಾಡೋದಿಲ್ಲ, ಅದನ್ನು ನಾವು ಇದು ಮಾಡೋದಿಲ್ಲ, ಅದಕ್ಕೆ ಸೆಕೆಂಡ್ ಥಿಂಗ್ ಈಸ್ ಈಗ ಎಕ್ಸಸೈಸ್ ಅಂತ ಹೇಳ್ತಾರೆ. ನಮಗೆ ಯಾವುದು ಎಕ್ಸಸೈಸು ಎಷ್ಟು ನಮಗೆ ತಕ್ಕಂತ ನಾವು ಮಾಡಬೇಕು, ಎಷ್ಟು ನಮಗೆ ಅದು ಇದು ಕೊಡ್ತದೆ, ಎಫೆಕ್ಟ್ ಕೊಡ್ತದೆ, ಎಷ್ಟು ಜಾಸ್ತಿ ಮಾಡಿದರೆ ಅದು ಹಾಳಾಗ್ತದೆ ಅಂತ ಹೇಳಿಕೊಂಡು ನಾವು ಈವರೆಗೆ ಯೋಚನೆ ಮಾಡಲಿಲ್ಲ. ನಾವು ಹೋಗಿ ಕೇಳ್ತೇವೆ, ಡಾಕ್ಟರ್ ಎಕ್ಸಸೈಸ್ ಮಾಡ್ಬೋದಾ? ಹಾಂ ಮಾಡಿ, ನೀವು ಲೆವೆಲ್ ಎಕ್ಸಸೈಸ್ ಮಾಡಿ, ನೀವು ಸ್ಲೋಲಿ ಇನ್ಕ್ರೀಸ್ ಮಾಡಿ ಅಂತ ನಾವು ಹೇಳ್ತೇವೆ. ಮಾತ್ರ ಅವನು ಹೋಗಿದವನು ಅಲ್ಲಿ ನೋಡ್ತಾನೆ, ತಾನು 25 ಸಲ ಎತ್ತಾನೆ, ಅವನು 100 ಸಲ ಎತ್ತಾನೆ, ನಾನು ಸಹ 100 ಸಲ ಮಾಡಬೇಕು ಅಂತ ಹೇಳಿಕೊಂಡು ಅವನು ಹಠ ಕಟ್ಟಿ ಮಾಡ್ತಾನೆ. ಅತಿ ಸರ್ವತ್ರ ವರ್ಜಯೇತ್. ಅದರಿಂದಾಗಿ ಎಷ್ಟು ಉಂಟ ಆ ಲಿಮಿಟಲ್ಲೇ ನಾವು ಎಲ್ಲ ಮಾಡಿಕೊಂಡು ಇದ್ದರೆ ಅದು ಎಲ್ಲದಕ್ಕೂ ಒಳ್ಳೆಯದು. ಆ ಲಿಮಿಟ್ ತಪ್ಪಿ ನಾವು ಎಲ್ಲ ಸಹ ಬೇಗನೆ ಪಡ್ಕೊಂಡು ಬರಬೇಕು ಅಂತ ಹೇಳ್ಕೊಂಡು ಇದ್ದರೆ ಅದು ಸ್ವಲ್ಪ ಆಘಾತಕ್ಕೆ ಕಾರಣ. ತುಂಬಾ ವಿವರವಾಗಿ ನಮಗೆ ಅರ್ಥ ಮಾಡಿಸಿದ್ರಿ ಯಾಕಾಗಿ ಹೃದಯಾಘಾತ ಆಗುತ್ತೆ ಅನ್ನೋದು. ಈಗ ಮುಂದಿನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ಕೊರೋನಾ ಅನ್ನುವಂಥದ್ದು ಯಾವಾಗಲೂ ಒಂದು ಬೆಂಚ್ ಮಾರ್ಕ್ ಇದೆ. ಅದರ ಮುಂಚಿನ ದಿನಗಳೇ ಬೇರೆ, ಅದರ ನಂತರದ ದಿನಗಳೇ ಬೇರೆ. ಯಾವುದನ್ನು ವ್ಯವಹಾರ ಆಗಿರಲಿ, ಆರ್ಥಿಕ ಪರಿಸ್ಥಿತಿ ಆಗಿರಲಿ, ಪ್ರತಿಯೊಂದನ್ನು ನಾವು ಕೊರೋನಾದ ಉದಾಹರಣೆ ಕೊಟ್ಟು ಮಾತಾಡ್ತೇವೆ. ಈಗ ಕೊರೋನಾ ಬಂದ ನಂತರ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಹೃದಯಾಘಾತಗಳು ಜಾಸ್ತಿ ಆಗಿದೆಯಾ? ಕೊರೋನಾ ಬಂದ ಆದ ಮೇಲೆ ಹೃದಯಾಘಾತ ನನ್ನ ಮನಸ್ಸಲ್ಲಿ ಸ್ವಲ್ಪ ಜಾಸ್ತಿ ಆಗಿದೆ ನಿಜ. ಮಾತ್ರ ಸ್ವಲ್ಪ ಅವೇರ್ನೆಸ್ ಸಹ ಬಂದಿದೆ. ನಾವು ಎಲ್ಲದಕ್ಕೇನು ಸಹ ಇಲ್ಲದ್ರೆ ಆ ವ್ಯಾಕ್ಸಿನೇಷನ್ನು, ಇಲ್ಲದ್ರೆ ಕೊರೋನಾದ ಸಂಕ್ರಮಣ ಆದದ್ರಿಂದ ಹಾಗೆ ಆಯಿತು ಅಂತ ಹೇಳಿಕೊಂಡು ನಾವು ಆ ನಮೂನೆದ್ದು ಧಾರಣೆ ಮಾಡೋದು ತಪ್ಪು. ಇದು ಮುಂಚಿದ್ಲಾಗತ್ತೂ ಇತ್ತು, ಈಗ ಅದು ನಮ್ಮ ಅವೇರ್ನೆಸ್ಗೆ ಬಂದಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದೆ, ಫೇಸ್ಬುಕ್, ವಾಟ್ಸಪ್, ನೀವು ಎಲ್ಲಿ ತೆಗೆದು ನೋಡಿದರೆ ಸಹ ಅದರ ಬಗ್ಗೆನೇ ಚರ್ಚೆ ಉಂಟು. ಸ್ವಲ್ಪ ನಾನದು ನಿಜ ಅಂತ ಹೇಳ್ತೇನೆ. ಬಟ್ ಇದು ನಮೂನೆದ್ದು ಕೊರೋನಾ ಮಾತ್ರ ಅಲ್ಲ, ಯಾವುದು ಸಹ ವೈರಲ್ ಡಿಸೀಸ್ ಆಗಿಕೊಂಡು ಈ ನಮೂನೆದ್ದು ಪ್ರಾಬಬಿಲಿಟಿ ಮುಂಚೆಯಿಂದನೇ ಇತ್ತು. ನಾವು ಇದನ್ನು ಮುಂಚೆ ಸಹ ನೋಡಿದ್ದೇವೆ. ಸಡನ್ ಕಾರ್ಡಿಯಕ್ ಡೆತ್, ಒಂದು ವೈರಲ್ ಫೀವರ್ ಆಯಿತು, ನೀವು ಇದ್ಯಾಕೆ ಹೇಳ್ತೀರಿ? ಅದು ಸ್ವಲ್ಪ ದಿವಸ ಮುಂಚೆ H1N1 ಸಂಕ್ರಮಣದಿಂದ ಸುಮಾರು ಜನ ಬಲಿಯಾದರು ಆ ಟೈಮಲ್ಲಿ ಸಹ. ಸೊ ಯಾವುದು ಸಹ ವೈರಲ್ ಫೀವರು, ಯಾವ ನಮೂನೆದ್ದನ್ನು ವೈರಸ್ಸು ಅದು ಅಟ್ಯಾಕ್ ಆದರೆ ಅದು ಕೆಲವು ಜನಕ್ಕೆ ಹೋಗಿ ಹಾರ್ಟ್ ಮೇಲೆ ಅದರದ್ದು ಎಫೆಕ್ಟ್ ಪರಿಣಾಮ ತೋರಿಸ್ತದೆ. ಕೊರೋನಾ ತುಂಬ ಜನಕ್ಕೆ ಎಫೆಕ್ಟ್ ಆಯಿತು. ಈಗ ನಮಗೆ ಒಂದು ವೈರಲ್ ಫೀವರ್ ಬಂದರೆ ನಮ್ಮ ಊರಲ್ಲಿ 1,00,000 ಜನ ಇದ್ದರೆ 10,000 ಜನಕ್ಕೆ ಅದು ಬರ್ತದೆ. 10,000 ಜನದಲ್ಲಿ 100 ಜನ ಮಲಗ್ತಾರೆ, ಅದರಲ್ಲಿ 10 ಜನಕ್ಕೆ ಹೀಗೆ ಹಾರ್ಟ್ ಮೇಲೆ ಸ್ವಲ್ಪ ಎಫೆಕ್ಟ್ ಬರ್ತದೆ. ಮಾತ್ರ ಕೊರೋನಾ ನಾವು ಲಕ್ಷದಲ್ಲಿ ಮಾತಾಡೋದಲ್ಲ, ಕೊರೋನಾ ನಾವು ಮಾತಾಡ್ತಾ ಇರೋದು ಕೋಟ್ಯಾಂತರ ಜನಕ್ಕೆ ಬಂದದ್ದು. 10 ಲಕ್ಷ ಜನಕ್ಕೆ ಬಂದು ನಾವು ಅದರಲ್ಲಿ 100 ಜನನ ಕಂಡು ಹಿಡಿಯುವಾಗ, ಕೋಟ್ಯಾಂತರ ಜನಕ್ಕೆ ಬರುವಾಗ 1,000, 2,000, 5,000 ಅದರದ್ದು ಎಫೆಕ್ಟ್ ಹಾರ್ಟ್ ಮೇಲೆ ಬಂದೇ ಬರ್ತದೆ. ಇದು ಬಿಡಿ, ನೀವು ಇದು ಮಯೋಕಾರ್ಡೈಟಿಸ್ ಆಯಿತು, ಎಂಡೋಕಾರ್ಡೈಟಿಸ್ ಆಯಿತು. ಮತ್ತು ಕೊರೋನಾದೊಂದು ಮುಖ್ಯವಾಗಿ ಇದ್ದದ್ದು ಅದರದ್ದು ನೀತಿ ಏನು ಅಂತಂದರೆ, ಅದು ರಕ್ತವನ್ನು ಸ್ವಲ್ಪ ಗಟ್ಟಿ ಮಾಡ್ತಾಯಿತ್ತು. ರಕ್ತ ಅದರಲ್ಲಿ ಹೆಪ್ಪು ಕಟ್ತಾಯಿತ್ತು. ಆ ರಕ್ತ ಹೆಪ್ಪು ಕಟ್ಟುವಾಗ ನಮ್ಮದು ಎಲ್ಲ ಧಮನಿಯಲ್ಲಿ ರಕ್ತ ಪ್ರವಾಹ, ರಕ್ತ ಸಂಚಾರ ಕಮ್ಮಿ ಆಗ್ತಾಯಿತ್ತು. ಯಾವಾಗ ರಕ್ತ ಪ್ರವಾಹ ಕಮ್ಮಿ ಆಯಿತಾ, ರಕ್ತ ಸಂಚಾರ ಕಮ್ಮಿ ಆಯಿತಾ, ರಕ್ತ ಹೆಪ್ಪು ಕಟ್ಟಿತಾ, ಅದೆಲ್ಲ ಸಹ ಹೃದಯಾಘಾತಕ್ಕೆ ಕಾರಣವಾಗ್ತದೆ. ವಿಚಾರ ಹೀಗೆ ಇದೆ ಡಾಕ್ಟರ್. ಬಹುಶಃ ತಿಳ್ಕೊಳ್ಳೋದಿದ್ರೆ ನಮಗೆ ಗೊತ್ತಾಗೋದಿಲ್ಲ, ನಾವು ಅದನ್ನು ಯಾವುದೋ ಒಂದು ಕಾಯಿಲೆಗೆ ದೂಡಿ ಬಿಡುತ್ತೇವೆ. ಈಗ ಎದೆ ನೋವು ಅನ್ನುವಂಥದ್ದು ಬಹುಶಃ ಯಾವಾಗ ಯಾರಿಗೆ ಹೃದಯಾಘಾತ ಆಗುತ್ತೆ ಅನ್ನೋ ನಮಗೆ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅವರವರಿಗೆ ಏನಾದರೂ ಸೂಚನೆ ಸಿಗುತ್ತಾ? ಅಂಥದ್ದು ಲಕ್ಷಣ ಏನಾದರೂ ಕಂಡು ಬರುತ್ತಾ ಹೃದಯಾಘಾತಕ್ಕೆ? ಏನಾದರೂ ಹೃದಯ ಏನೋ ಒಂದು ಹೆಚ್ಚು ಕಮ್ಮಿ ಆಗ್ತಾಯಿದೆ ಅಂತ ಆ ವ್ಯಕ್ತಿಗೆ ಗೊತ್ತಾಗುತ್ತಾ? ನೋಡಿ, ಸಡನ್ ಕಾರ್ಡಿಯಕ್ ಡೆತ್ ಅಂತ ಹೇಳ್ತೇವೆ, ಅದು ಎಲ್ಲಿಂದ ಬರ್ತದೆ, ಹೇಗೆ ಮಿಂಚಿನ ಹಾಗೆ ಬರ್ತದೆ. ಅದರಲ್ಲಿ ನಮಗೆ ಯಾವ ನಮೂನೆದನ್ನು ಲಕ್ಷಣಗಳು ಇಲ್ಲದ್ರೆ ಯಾವ ನಮೂನೆದನ್ನು ಹೆಲ್ತ್ ಕಂಡೀಷನ್ಸ್ ಆಗೋದಿಲ್ಲ. ಒಬ್ಬನು ಓಡ್ಕೊಂಡು ಬಸ್ ಹಿಡಿಲಿಕ್ಕೆ ಹೋಗ್ತಾ ಇರ್ತಾನೆ, ಬಸ್ಸದ್ದು ರಾಡ್ ಹಿಡಿತಾನೆ, ಅಲ್ಲಿಯೇ ಕೊಲ್ಯಾಪ್ಸ್ ಆಗಿ ಸತ್ತೋಗ್ತಾನೆ. ಒಬ್ಬನು ಲಿಫ್ಟಲ್ಲಿ ಹೋಗಿ ಒಳಗೆ
5th ಫ್ಲೋರ್ಗೆ ಅಂತ ಪ್ರೆಸ್ ಮಾಡ್ತಾನೆ, 5th ಫ್ಲೋರ್ವರೆಗೆ ಮುಟ್ಟುವುದಿಲ್ಲ, 3rd ಫ್ಲೋರಲ್ಲೇ ಅವನು ಮುಗಿದು ಹೋಗ್ತದೆ. ಇದು ಸಡನ್ ಕಾರ್ಡಿಯಕ್ ಡೆತ್ಸು. ಇದರಲ್ಲಿ ಯಾವ ನಮೂನೆದ್ದೂ ಲಕ್ಷಣಗಳು ಬರುವುದಿಲ್ಲ. ಇದು ಸಡನ್ ಆಗಿ ಆಗುತ್ತೆ. ಯಾವಾಗ ಮಿಂಚು ಬರ್ತದೆ ಅಂತ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ. ಇದೇ ನಮೂನೆ ಸಡನ್ ಕಾರ್ಡಿಯಕ್ ಡೆತ್ತು ನಮಗೆ ಹೇಳಲಿಕ್ಕೆ ಆಗೋದಿಲ್ಲ. ನಾವು ಎಷ್ಟೋ ನೋಡಿದ್ದೇವೆ, ಫುಟ್ಬಾಲ್ ಮೈದಾನದಲ್ಲಿ ಆಟ ಆಡ್ಕೊಂಡಿರುವಾಗ ಅವರು ಪ್ರಾಣ ಕಳ್ಕೊಂಡದ್ದು. ಸ್ವಿಮ್ಮಿಂಗಿಗೆ ಹೋಗುವಾಗ ಕೆಳಗೆ ಈಜಲಿಕ್ಕೆ ಒಳಗೆ ಹೋಗ್ತಾನೆ, ಮಾತ್ರ ಹೊರಗೆ ಬರುವುದಿಲ್ಲ. ಇದೆಲ್ಲ ಸಡನ್ ಕಾರ್ಡಿಯಕ್ ಡೆತ್. ಇದನ್ನು ಬಿಟ್ಟು ರೆಗ್ಯುಲರ್ ಆಗಿ ಹೃದಯಾಘಾತ ಆಗದು ಅಂತ ಇದ್ದರೆ ಅದು ಕೆಲವು ಲಕ್ಷಣಗಳು ತೋರಿಸ್ಕೊಳ್ತದೆ, ಖಂಡಿತವಾಗಿ ತೋರಿಸ್ಕೊಳ್ತದೆ. ಅದನ್ನು ಪ್ಲಾನ್ ಮಾಡಿ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನಾನು ತುಂಬ ನೋಡಿದ ನನ್ನ ಪ್ರಾಕ್ಟೀಸಲ್ಲಿ ಹೃದಯದಲ್ಲಿ ಇಲ್ಲದ್ರೆ ಎದೆಯಲ್ಲಿ ಉರಿ ಬರೋದು. ಎದೆಯಲ್ಲಿ ಉರಿ ಬಂದ ತಕ್ಷಣ ಸರ್ವೇ ಸಾಮಾನ್ಯಗಳು ತಿನ್ಕೊಳ್ಳೋದು ನನಗೆ ಗ್ಯಾಸ್ಟ್ರಿಕ್ ಆ್ಯಸಿಡಿಟಿ ಆಗಿದೆ ಅಂತ ಹೇಳಿ. ಅದು ಆ್ಯಸಿಡಿಟಿಗೆ ಅಂತ ಹೇಳಿಕೊಂಡು ಅದಕ್ಕೆ ಬೇಡವಾದ್ದು ಬೇಕಾಗಿದ್ದದ್ದು ಮದ್ದೆಲ್ಲ ನುಂಗಿಕೊಂಡು ಅವರು ಮತ್ತೆ ಅದು ಕಮ್ಮಿ ಆಗಲಿಲ್ಲ ಅಂತ ಹೇಳಿಕೊಂಡು ಡಾಕ್ಟರ್ ಹತ್ರ ಬರುವಾಗ ತುಂಬ ವಿಳಂಬ ಆಗಿ ಹೋಗ್ತದೆ, ಏನು ಸಹ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಕೆಲವೆಲ್ಲ ಲಕ್ಷಣಗಳು ಉಂಟು. ಗ್ಯಾಸ್ಟ್ರಿಕ್ ಆಗೋದಿಲ್ಲ ಅಂತ ನಾನು ಹೇಳುವುದಿಲ್ಲ, ಮಾತ್ರ ಆ ವಯಸ್ಸಲ್ಲಿ ಯಾವುದು ನೋವು ಬಂತು ನಿಮಗೆ, ಯಾವುದು ಎದೆಯಲ್ಲಿ ಉರಿ ಬಂತು, ಸ್ಪೆಷಲಿ ನೀವೇನಾದರೆ ಕೆಲಸ ಮಾಡ್ತಾ ಇರುವಾಗ, ಯಾವುದಾದ್ರೂ ಎಕ್ಸಸೈಸ್ ಮಾಡ್ತಾ ಇರುವಾಗ, ಸ್ಟ್ರೇನಸ್ ಎಕ್ಸಸೈಸ್ ಮಾಡ್ತಾ ಇರುವಾಗ ನಿಮಗೆ ಎದೆಯಲ್ಲಿ ಉರಿ ಬಂತು ಅಂತಂದರೆ ಅದು ಬಹುತೇಕ ನಿಮಗೆ ಹೃದಯಾಘಾತಕ್ಕೆ ಸಂಬಂಧ ಇಟ್ಪಟ್ಟದ್ದು ನೋವು, ಅಲ್ಲದ್ರೆ ಉರಿ, ಅದು ಗ್ಯಾಸ್ಟ್ರಿಕ್ ಇದ್ದಲ್ಲ. ಸೊ ಎಲ್ಲ ಜನಸಾಮಾನ್ಯ ಅದು ಗ್ಯಾಸ್ಟ್ರಿಕ್ ಅಂತ ಹೇಳಿಕೊಂಡು ಅದನ್ನು ತಿಳ್ಕೊಂಡು 2-3 ದಿವಸ ಮುಂಚೆ ಅದನ್ನು ದೂಡಿಕೊಂಡು ಎಲ್ಲ ವಿಧದಲ್ಲಿ ಮತ್ತೆ ಆಗೋದಿಲ್ಲ ಅಂತ ಹೇಳ್ಕೊಂಡು ಡಾಕ್ಟರ್ ಹತ್ರ ಬರ್ತಾರೆ. ಅದು ಒಂದು ಕಾರಣ. ಇದು ಹೃದಯಾಘಾತಕ್ಕೆ ಸಂಬಂಧ. ನೋವು ಬಂದದ್ದು ಕೆಲವರ ಜನಸಾಮಾನ್ಯದ ಇದರಲ್ಲಿ ನನಗೆ ಬಲಬದಿಯಲ್ಲಿ ನೋವು ಬಂತು, ಹಾರ್ಟ್ ಇರೋದು ಎಡಬದಿಯಲ್ಲಿ. ಸೊ ಬಲಬದಿಯಲ್ಲಿ ನೋವು ಬಂದದ್ದು ಅದು ಹಾರ್ಟ್ದ ಅಲ್ಲ ಅಂತ ಹೇಳಿಕೊಂಡು ಆ ನಮೂನೆದು ಒಂದು ಅವರದ್ದು ತಿಳುವಳಿಕೆ ಉಂಟು. ಅದು ಸರ್ವಥಾ ತಪ್ಪು. ಹಾರ್ಟ್ ಇರೋದು ನಮ್ಮದು ಎಡಬದಿಯಲ್ಲಿ ಸರಿ, ಮಾತ್ರ ಅದರದ್ದು ನೋವು ಹೊಕ್ಕಳಿಂದ ಮೇಲೆ ಮತ್ತು ನಮ್ಮದು 2 ದವಡೆಗಿಂತ ಕೆಳಗೆ ಎಲ್ಲಿ ಸಹ ಬರ್ಬೋದು. ಇದು ಎದುರಲ್ಲೇ ಬರಬೇಕು, ಹಿಂದೆಗೆ ಬರಬಾರ್ದು ಅಂತ ಹಾಗೆದು ಏನಿಲ್ಲ. ಇನ್ಫಾಕ್ಷನ್, ಪೋಸ್ಟೀರಿಯರ್ ಇನ್ಫಾಕ್ಷನ್ ಅಂತ ನಾವು ಹೇಳ್ತೇವೆ, ಅದು ಹಿಂದೆದಲ್ಲಿ ಸಹ ನೋವು ಬರಲಿಕ್ಕೆ ಕಾರಣ. ಬೆನ್ನಲ್ಲಿ ನೋವು ಬಂದು ಸಹ ಹೃದಯಾಘಾತ ಆಗಲಿಕ್ಕೆ ಸಾಧ್ಯತೆ ಉಂಟು, ಕಾರಣ ಉಂಟು, ಸೈಂಟಿಫಿಕಲಿ ಅದು ಉಂಟು, ಮಾತ್ರ ನಮಗೆ ಅದು ಗೊತ್ತಿಲ್ಲ. ನಾವು ಎಡಬದಿ ಬಲಬದಿ ಯಾವ ಸೈಡಲ್ಲಿ ನೋವು ಬಂತು ಅಂತ ಹೇಳಿಕೊಂಡು ಅದು ಗಮನಕ್ಕೆ ತಗೊಂಡು ಬರೋದ್ರಲ್ಲಿ ಹೊತ್ತು ಮಾಡ್ತೇವೆ. 2ನೇದು. 3ನೇದು, ಕೆಲವು ಟೈಮಲ್ಲಿ ನೋವು ಬರುವುದಿಲ್ಲ, ವೀಕ್ನೆಸ್, ನನಗೆ ಸುಸ್ತಾಗ್ತದೆ, ನನಗೆ ನಡಿಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ದೂರ ಹೋದರೆ ನನಗೆ ಶ್ವಾಸ ಬರ್ತದೆ, ಶ್ವಾಸ ತಗೊಳ್ಳಿಕ್ಕೆ ಕಷ್ಟ ಆಗ್ತದೆ, ನನಗೆ ಶೀತ ಆಗಿತ್ತು, 4 ದಿವಸ ಮುಂಚೆ ನನಗೆ ಕೆಮ್ಮು ಬಂದಿತ್ತು, ಆ ಕೆಮ್ಮಿಂದ ಶೀತದಿಂದ ಹೀಗೆ ಆಗಿರ್ಬೋದು, ಅದು ಸತ. ದಿಸ್ ಈಸ್ ಆಲ್ಸೋ ಎ ಮ್ಯಾನಿಫೆಸ್ಟೇಷನ್. ಬ್ರೆತ್ಲೆಸ್ನೆಸ್ ಆರ್ ಶಾರ್ಟ್ನೆಸ್ ಆಫ್ ಬ್ರೆತ್ ಆನ್ ಎಕ್ಸರ್ಷನ್. ಸ್ವಲ್ಪ ದೂರ ನಡೆಯುವಾಗ ನಮಗೆ ಶ್ವಾಸ ಕಟ್ಟಲಿಕ್ಕೆ ಶುರುವಾಗೋದು, ಇದು ಸಹ ಎಲ್ಲ ಅದಕ್ಕೆ ಸಂಬಂಧ ಇದ್ದದ್ದು ಕಾರಣ. ಸೊ ನಾವು ಏನು ಕಾಪಿ ಪುಸ್ತಕದಲ್ಲಿ ಓದ್ತೇವೆ, ನಾವು ಯಾವುದು ಪುಸ್ತಕದಲ್ಲಿ ಎಲ್ಲ ಮುಂಚೆ ಓದ್ತಾ ಇದ್ದೇವೆ, ಎಡಬದಿಯಲ್ಲಿ ನೋವು ಬಂದರೆ ಹಾರ್ಟದು, ಇಲ್ಲದ್ರೆ ನೋವು ಅಲ್ಲ ಅದು, ಅಲ್ವಾ? ಬೆವರು ಬಂದರೆ ಅದು ಹಾರ್ಟದು, ಇಲ್ಲದ್ರೆ ಅಲ್ಲ ಅಂತ ಹೇಳ್ಕೊಂಡು ಅದನ್ನೆಲ್ಲ ನಾವು ಬಿಡಬೇಕು. ನೀವು ಒಂದು ವಯಸ್ಸು ಬಂದಾದ ಮೇಲೆ ಈಗದ ಪ್ರಕಾರದಲ್ಲಿ 35 ಅಲ್ಲ 40 ವಯಸ್ಸಲ್ಲಿ ಸಹ ನಾವು ಕೆಲವು ಟೈಮಲ್ಲಿ ನೋಡುವಾಗ ಹೃದಯಕ್ಕೆ ಸಂಬಂಧಪಟ್ಟದ್ದು ಕಾಯಿಲೆಗಳನ್ನು ಹಿಡ್ಕೊಂಡು ಬರ್ತಾರೆ. ಆ್ಯಸ್ ಐ ಟೋಲ್ಡ್ ಯು, ಲೈಫ್ ಸ್ಟೈಲದ ಬಗ್ಗೆ ನಾನು ಮಾತಾಡ್ತಾ ಇದ್ದೆ, ಚರ್ಚೆ ಮಾಡ್ತಾ ಇದ್ದೆ. ಅದೇ ಒಂದು ಕಾರಣ. ವರ್ಕ್ ಫ್ರಮ್ ಹೋಮ್, ವರ್ಕ್ ಫ್ರಮ್ ದ ಆಫೀಸ್, 2 ಗಂಟೆ ಹೋಗ್ಲಿಕ್ಕೆ 2 ಗಂಟೆ ಬರಲಿಕ್ಕೆ. ಒಂದು ಕರೆ ಇದೆ, ಸ್ವೀಕರಿಸೋಣ. ರೈಟ್. ಹಲೋ ಹಲೋ ಹಲೋ, ನಮಸ್ತೆ. ಯಾರಿದು? ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮಸ್ತೆ, ಇದು ಪುರುಷೋತ್ತಮ, ಲಾಲ್ ಬಾಗ್, ಅಶೋಕನಗರ. ಓಕೆ ಓಕೆ.
ಹಾ, ಡಾಕ್ಟರ್ ಇದ್ದಾರೆ, ನಿಮ್ಮ ಯಾವುದೇ ಪ್ರಶ್ನೆ ಇದ್ರೂ ಕೇಳಬಹುದು. ಡಾಕ್ಟರ್ ನಮಸ್ಕಾರ. ನಮಸ್ತೆ. ನಮ್ಗೆ ಸ್ವಲ್ಪ ಜಿಮ್ಮಿಗೆಲ್ಲ ಹೋಗುವ ಅಭ್ಯಾಸ ಉಂಟು, ಬೊಜ್ಜು ಕರಗಿಸ್ಲಿಕ್ಕೆ ಅಂತ ಹೇಳಿ. ಸ್ವಲ್ಪ ಓವರ್ ವೆಯ್ಟ್ ಇದ್ದೇನೆ. ಈ ಕೋವಿಡ್ ಡೋಸೇಜ್ ತಕೊಂಡ ಮೇಲೆ ಮತ್ತೆ ಅದರಿಂದ ಎಲ್ಲ ಹಾರ್ಟ್ ಡಿಸೀಸಸ್ ಜಾಸ್ತಿ ಆಗಿದೆ, ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗಿದೆ ಅಂತ ಎಲ್ಲ ಒಂದು ಹೇಳ್ತಾರೆ. ಮತ್ತೆ ಪವರ್ ಸ್ಟಾರ್ ಕೂಡ ಪುನೀತ್ ಅವರು ಕೂಡ ನೋಡಿ ಜಿಮ್ಮಿಗೆ ಹೋಗಿ ಅವರು ತುಂಬಾ ವರ್ಕೌಟ್ ಮಾಡಿ ಅವರಿಗೆ ಹಾರ್ಟಿಗೆ ತೊಂದರೆ ಆಯ್ತು ಅಂತ ಹೇಳಿ ಕೂಡ ಒಂದು ವದಂತಿ ಉಂಟು. ಸೊ ಇದೆಲ್ಲ ನೋಡಿದ್ರೆ ನಮ್ಮ ಪ್ರಾಯದವರು ಒಂದು ಅರೌಂಡ್ 55 ಅದು ಜಿಮ್ಮಿಗೆ ಹೋಗುದು ಸರಿಯಾ ಅಥವಾ ಹೇಗೆ, ಅದರಲ್ಲಿ ಹೇಗೆ ನಾವು ಮೇಂಟೈನ್ ಮಾಡುದು? ನಮ್ಗೆ ಇಷ್ಟರ ತನಕ ಏನು ಹಿಸ್ಟ್ರಿ ಇಲ್ಲ ಹಾರ್ಟ್ ಇದ್ದು ಸಂಬಂಧಪಟ್ಟದ್ದು, ಹಾಗೆ ಅದನ್ನು ಹೇಗೆ ಮಾಡ್ಬೋದು ಡಾಕ್ಟ್ರೆ? ನೋಡಿ, ನಿಮ್ಮ ಪ್ರಶ್ನೆದಲ್ಲೇ ನಿಮ್ಮ ಉತ್ತರ ಉಂಟು. ನೀವು ಹೇಳಿದ್ರೆ ನಾನು ತುಂಬಾ ಬೊಜ್ಜು ಉಂಟು, ತುಂಬಾ ಬೊಜ್ಜನ್ನು ಕರಗಿಸ್ಲಿಕ್ಕೆ ತುಂಬಾ ಎಕ್ಸಸೈಸ್ ಮಾಡಲಿಕ್ಕೆ ಶುರು ಮಾಡಿದ್ದೇನೆ ಅಂತ ಹೇಳ್ಕೊಂಡು. ಹೌದು. ಸೊ ಆ ತುಂಬಾ ಉಂಟಲ್ಲ, ಅದನ್ನು ನೀವು ಕಮ್ಮಿ ಮಾಡಲಿಕ್ಕೆ ಫಸ್ಟ್ ಪ್ರಯತ್ನ ಮಾಡಬೇಕು. ನಾನು ಅದ್ರ ಮುಂಚೆನೆ ಹೇಳಿದೆ, ಅತಿ ಸರ್ವತ್ರ ವರ್ಜಯೇತ್ ಅಂತ ಹೇಳ್ಕೊಂಡು. ಎಲ್ಲ ಬೊಜ್ಜನ್ನು ನೀವು ಒಂದೇ ವರ್ಷದಲ್ಲಿ ಕರಗಿಸಿ ಅದನ್ನು ನಾನು ಸಾಧಿಸ್ತೇನೆ ಅಂತ ಅದನ್ನು ಒಂದು ಬಿಟ್ಟು ಬಿಡಿ, ಅದು ಸಾಧ್ಯತೆ ಇಲ್ಲ. ಏನು ಸಹ ಇದ್ರೆ ನೀವು ಮಾಡರೇಷನ್ ಅಲ್ಲಿ ಮಾಡಿ. ನಿಮ್ಮ ಬೊಜ್ಜಿಗೆ ನೀವು 2 ಸೈಡಿಂದ ಅಟ್ಯಾಕ್ ಮಾಡಬೇಕು. ಒಂದು ಎಕ್ಸಸೈಸು, ಇದು ನೀವು ಮಾಡ್ತಾ ಇದ್ದೀರಾ, ಅದು ಬಿಟ್ಟು ನೀವು ಸ್ವಲ್ಪ ಡಯಟ್ ಮೇಲೆ ಸಹ ತುಂಬ ಜಾಸ್ತಿ ಅಟೆನ್ಷನ್ ಕೊಡಬೇಕು. ನಿಮ್ಮ ಡಯಟ್ನ ಬಗ್ಗೆ ಸ್ವಲ್ಪ ಜಾಸ್ತಿ ನೀವು ವಿಚಾರ ಮಾಡಬೇಕು. ಯಾಕೆಂದರೆ ಇಷ್ಟು ಫ್ಯಾಟ್ ಎಲ್ಲ ಇರುವಾಗ ನೀವು ಅದರಿಂದಾಗಿ 50% ವೇಟ್ ಅದರಿಂದ ಕಮ್ಮಿ ಮಾಡಬೇಕು, ಮತ್ತು 50% ವೇಟ್ ನಿಮ್ಮದು ಎಕ್ಸಸೈಸ್ ಮತ್ತು ಜಿಮ್ಮಿಂದ ಮಾಡಬೇಕು. ನೋಡಿ, ಒಂದು ವರ್ಷದಲ್ಲಿ 4 ಮತ್ತು 5 ಕಿಲೋಗ್ರಾಮ್ಗಿಂತ ಜಾಸ್ತಿ ವೇಟ್ ಲಾಸ್ ಆಗಕೂಡ್ದು. ಯಾಕೆಂದ್ರೆ ಅದು ಆದರೆ ಅದು ಹಿಂದೆ ತಿರುಗಿ ಬರ್ತದೆ. ಡಾಕ್ಟರ್, ಇನ್ನೊಂದು, ಈ ಕೋವಿಡ್ ಇಂಜೆಕ್ಷನ್ ಈಗ ಪುನಃ ಬೂಸ್ಟರ್ ಡೋಸ್ ತಕೊಳ್ಳಿ ಅಂತ ಹೇಳ್ತಿದ್ದಾರೆ. ಈಗ ಕೋವಿಡ್ ಇಂಜೆಕ್ಷನ್ ಇದು ತಕೊಂಡದ್ರಿಂದಲೇ ಹಾರ್ಟ್ ಅಟ್ಯಾಕ್ಸ್ ಜಾಸ್ತಿ ಆಗ್ತಿದೆ ಅಂತ ಜನ ಹೇಳ್ತಾರೆ. ನಮ್ಗೆ ಗೊತ್ತಿಲ್ಲ, ಬಟ್ ಅದು ಅದರಿಂದಾಗಿ ಒಂದು ಹೆದರಿಕೆ ಸಹ ಉಂಟು. ಈಗ ಬೂಸ್ಟರ್ ಡೋಸ್ ಪುನಃ ತಕೊಳ್ಬೇಕು, ಹೇಗೆ ಅದು ಏನು ಪರಿಣಾಮ ಬೀಳ್ತದ ಹೇಗೆ ಎಂಬುದಾಗಿ? ನೋಡಿ, ಅದೇ ನಾನು ನನ್ನ ಇದು ವ್ಯಾಖ್ಯಾನಲ್ಲಿ ಹೇಳಿದ್ದೆ. ನಾವೀಗ ಮಾತಾಡ್ತಾ ಇರೋದು ಕೋಟ್ಯಾಂತರ ಜನದ ಬಗ್ಗೆ ಅಲ್ವಾ? ಹೌದು. ಸೊ ನಾವು ಪರ್ಸೆಂಟೇಜ್ ವೈಸ್ ನೋಡಿದ್ರೆ ಇಷ್ಟು ಕೋಟಿ ಜನ ಇದು ತಕೊಂಡಾಗಿ ಹಾರ್ಟ್ ಅಟ್ಯಾಕ್ ಆಗಿ ಆಮೇಲೆ ತೀರಿಕೊಂಡು ಹೋದವರು ಈವನ್ 1% ಸಹ ಇಲ್ಲ ಅಲ್ವಾ? 1% ಸಹ ಇಲ್ಲ. ಇದು ವ್ಯಾಕ್ಸಿನೇಷನ್ ತಕೊಳ್ಳೋದನ್ನೇ ಕೆಲವೆಲ್ಲ ಜನ ಕೋವಿಡ್ ಬರುವ ಮುಂಚೆನೆ ಹೀಗೇನೆ ಹಾರ್ಟ್ ಅಟ್ಯಾಕ್ಗೆ ಬಲಿ ಆಗ್ತಾ ಇದ್ರು. ಮಾತ್ರ ಅದು ಸಣ್ಣದು ಡಾಟಾ ಇದ್ದದ್ರಿಂದ ಅದು ನಮ್ಮ ತಿಳುವಳಿಕೆಗೆ ಬರಲಿಲ್ಲ, ಗೊತ್ತಾಯ್ತಲ್ಲ? ಈಗ ಇಡೀ ನಮ್ದು 140 ಕೋಟಿ ಜನಗಳು 80% ವ್ಯಾಕ್ಸಿನೇಷನ್ ಆದರೆ ಸಹ ನಾವು 120 ಕೋಟಿ ಜನರಲ್ಲಿ ಈವನ್ ಒಂದು 100 ಜನ 200 ಜನ ಸತ್ತೋದ್ರೇನೋ ಅದು ಒಂದು ಮಿನಿಸ್ಕ್ಯೂಲ್ ಡಾಟಾ, ತುಂಬಾ ಸಣ್ಣದು ಫಿಗರ್ಸ್ ಅದು ಅಲ್ವಾ? ಅದು ನಮ್ಮ ಹತ್ತಿರದಲ್ಲಿ ಆಗಿ ನಮಗೆ ತಿಳುವಳಿಕೆ ಇದ್ದವರು ಜನ ಅವರೆಲ್ಲ ಬಂದು ಹೇಳಿದರೆ ನಮಗೆ ಅದರ ಮೇಲೆ ನಂಬಿಕೆ ಬರ್ತದೆ. ಅವನಿಗೆ ಸಹ ಆಯಿತು, ಇವರಿಗೆ ಸಹ ಆಯಿತು, ಅಲ್ಲಿ ಸಹ ಆಯಿತು ಅಂತ ಹೇಳ್ಕೊಂಡು. ಮತ್ತು ನೀವು ಪೂರ ದೇಶದ ಬಗ್ಗೆ ವಿಚಾರ ಮಾಡಿ ನೋಡಿದರೆ ವ್ಯಾಕ್ಸಿನೇಷನ್ ಇವತ್ತಿಗೇನು ಸಹ ಇಟ್ ಈಸ್ ಎಫೆಕ್ಟಿವ್. ನಾವು ತಗೊಳ್ಬೇಕು, ತಗೊಂಡ್ರೆ ಅದು ಬಿಕಾಸ್ ಈಗ ಬರುವಂಥದ್ದು ಕಾಯಿಲೆಗೆ ಅದೇ ಗುಣ, ಆಯ್ತಾ? ವ್ಯಾಕ್ಸಿನೇಷನ್ ನೀವು ತಗೊಳ್ಬೇಕು. ಬಾಕಿ ಮಿಕ್ಕಿದ್ದು ನಿಮ್ಮದು ಬೊಜ್ಜು ಕರಗಿಸಲಿಕ್ಕೆ ಇದೆಲ್ಲ ನೀವು ಸರಿ ಡೈರೆಕ್ಷನ್ನಲ್ಲಿ ಹೋಗ್ತಾ ಇದ್ದೀರಿ. ಸ್ವಲ್ಪ ಕಮ್ಮಿ ಇದು ಮಾಡಿ, ತುಂಬ ಜಾಸ್ತಿ ಮಾಡಬೇಡಿ, ತಿಳಿತು? ತುಂಬ ಜಾಸ್ತಿ ಏರೋಬಿಕ್ ಎಕ್ಸಸೈಸು ಹಾಗೆದ್ದೆಲ್ಲ ಮಾಡಬೇಡಿ. ಸ್ಟ್ರೆಚ್ ಎಕ್ಸಸೈಸ್ ಮಾಡಿ. ಒಂದು ದಿವಸಕ್ಕೆ ಇಷ್ಟೇ ಹೊತ್ತು ಅಂತ ಇಟ್ಕೊಳ್ಳಿ. ಕಾಂಪಿಟೇಟಿವ್ ಸೆನ್ಸ್ ತರಬೇಡಿ. ಅವನು ಮಾಡಿದ್ದ ಅವನಿಗೆ ಒಂದು ತಿಂಗಳಲ್ಲಿ 5 ಕಿಲೋ ಕಮ್ಮಿ ಆಯಿತು, ನನಗೆ 2 ಕಿಲೋ ಕಮ್ಮಿ ಆಯಿತು, ನಾನು ಇನ್ನೂ ಜಾಸ್ತಿ ಮಾಡ್ತೇನೆ ಅಂತ ಪೈಪೋಟಿಗೆ ಹೋಗಬೇಡಿ. ಪುರುಷೋತ್ತಮ ಅವರೇ, ಕಾರ್ಯಕ್ರಮವನ್ನು ನೋಡ್ತಿದ್ದೀರಿ ಅಂತ ಭಾವಿಸ್ತೇನೆ. ಕಾರ್ಯಕ್ರಮವನ್ನು ನೋಡಿ ಡಾಕ್ಟರ್ ಏನು ಸಲಹೆ ಕೊಟ್ಟಿದ್ದಾರೆ ಅದನ್ನು ಫಾಲೋ ಮಾಡಿ ಅಂತ ಹೇಳ್ತಾ, ಎಸ್ ಡಾಕ್ಟರ್, ಒಂದು ವಿರಾಮ ತಗೊಳ್ಳುವಂಥ ಸಮಯ ಬಂದಿದೆ, ವಿರಾಮ ತಗೊಳ್ಳೋಣವಾ? ನೋಡಿದ್ರಲ್ಲ ವೀಕ್ಷಕರೇ, ಹೃದಯದ ಕಾಳಜಿ ನಾವು ಮಾಡಬೇಕಾದಂಥದ್ದು ಸುಮಾರಿದೆ. ಅದರ ಬಗ್ಗೆ ತಿಳ್ಕೊಳ್ಳೋಣ ಒಂದು ವಿರಾಮದ ನಂತರ. ಟೇಕ್ ಅ ಬ್ರೇಕ್.
ವಿರಾಮದ ಬಳಿಕ ಮತ್ತೊಮ್ಮೆ ನಮಸ್ತೆ ಡಾಕ್ಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಡಾಕ್ಟರ್ ಇದ್ದಾರೆ, ಅವರನ್ನ ಮಾತಾಡ್ಸೋಣ. ಡಾಕ್ಟರ್, ಹೃದಯದ ಕಾಳಜಿ ಬಹಳ ಮುಖ್ಯ. ಈಗ ಹೃದಯಘಾತ ಆಗುತ್ತೆ ನಿಜ, ಅದನ್ನ ತಡೆಯಲಿಕ್ಕೆ ನಾವು ಏನೇನು ಪ್ರಿವೆನ್ಷನ್ ಅನ್ನ ತಗೊಳ್ಬಹುದು ಅನ್ನೋ. ನೋಡಿ, ನಿಮಗೆ ಅಜ್ಜ ಅಜ್ಜಿ ಎಲ್ಲ ಇದ್ದಾರೆ. ಇದ್ದಾರೆ. ಸೊ ಆ ಅಜ್ಜ ಅಜ್ಜಿಯವರದ್ದು ದಿನಚರ್ಯೆ, ಅವರದ್ದು ಜೀವ ಶೈಲಿಯನ್ನು ನಾವು ಸ್ವಲ್ಪ ತಿಳ್ಕೊಳ್ಳುವ. ಆ ಆ ಅವರದ್ದು ಶೈಲಿಯಲ್ಲೇ ನಮಗೆ ಬೇಕಾಗಿದ್ದದ್ದು ಎಲ್ಲ ಸಹ ಇದು ಉಂಟು, ಅದರಲ್ಲಿ ಇನ್ಫಾರ್ಮೇಷನ್ ಉಂಟು. ನಮ್ಮ ಅಜ್ಜ ಅಜ್ಜಿ ಕಾಲದಲ್ಲಿ ಮನೆಯಲ್ಲೇ ಎಲ್ಲ ಬೆಳೀತಾ ಇತ್ತು, ಹಾಲು ಮನೆಯಲ್ಲೇ ಸಿಗ್ತಾ ಇತ್ತು ಅಲ್ಲ, ತರಕಾರಿ ಕಾಯಿ ಪಲ್ಯ ಎಲ್ಲ ಫ್ರೆಶ್ ಆಗಿ ತಗೊಂಡು ಬರ್ತಾ ಇದ್ರು. ಮನೆಯಲ್ಲೇ ಅಡಿಗೆ ಮಾಡಿ ಮನೆಯಲ್ಲೇ ಊಟ ಮಾಡ್ತಾ ಇದ್ರು. ನಮ್ಮ ತಂದೆ, ನಮ್ಮ ಅಜ್ಜ ಅವರೆಲ್ಲ ನಡ್ಕೊಂಡು ತನ್ನ ಕಾರ್ಯಸ್ಥಳಕ್ಕೆ ಹೋಗ್ತಾ ಇದ್ರು. ದಿನ ಇಡೀ ಗದ್ದೆಯಲ್ಲಿ ತೋಟದಲ್ಲಿ ಎಲ್ಲ ಕೆಲಸ ಮಾಡ್ತಾ ಇದ್ದವರು ಅಲ್ವಾ. ಆ ಟೈಮಲ್ಲಿ ಆ ಸ್ಟ್ರೆಸ್ಸು ಇದೆಲ್ಲ ಇರಲಿಲ್ಲ. ಈಗದ ಇದರಲ್ಲಿ ನಮಗೆ ಎಲ್ಲ ಸೌಲಭ್ಯತೆ ನಮ್ಮ ಕಾಲ ಬದಿಗೆ ಬಂದು ಬಿದ್ದಿದೆ. ನಾವು ಈಗ ವಾಶ್ರೂಮ್ಗೆ ಹೋಗೋದಾದ್ರೂ ಸ್ಕೂಟ್ರ್ ಮೇಲೆ ಹೋಗ್ತೇವೆ. ಎಕ್ಸಸೈಸ್ ಅಂತೂ ಇಲ್ಲವೇ ಇಲ್ಲ. ಸೊ ಇದರ ಬಗ್ಗೆ ಕಾಳಜಿ ತಗೊಳ್ಳಿಕ್ಕೆ ನಾವು ಅಷ್ಟೇ ಹೇಳೋದು ಏನು ಅಂತಂದರೆ, ಹಾರ್ಟ್ ನಮಗೆ ಒಂದು ದೇವರು ಕೊಟ್ಟದ್ದು ವರದಾನ. ಅದಕ್ಕೆ ತಕ್ಕಂಥ ನಾವು ಸಹ ನಡ್ಕೊಂಡು ಹೋಗಬೇಕು. ಅದಕ್ಕೆ ನಾವು ಬೇಡವಾದ ಸ್ಟ್ರೆಸ್ಸಸ್ ಎಲ್ಲ ಕೊಡಬಾರ್ದು. ಯಾವುದೆಲ್ಲ ಬೇಡವಾದ ಸ್ಟ್ರೆಸ್ ಅಂತಂದರೆ ನಮ್ಮದು ದಿನಚರ್ಯೆಯಲ್ಲೇ ಉಂಟು ಅಲ್ವಾ. ನಮ್ಮದು ಬಿಹೇವಿಯರ್, ನಮ್ಮದು ಸೆನ್ಸ್ ಆಫ್ ಕಾಂಪಿಟಿಷನ್, ನಮಗೆ ಅದು ಬೇಕು ಇದು ಬೇಕು, ಅಲ್ಲಿವರೆಗೆ ಮುಟ್ಟಬೇಕು, ಎಲ್ಲ ಸಹ ತಕ್ಷಣ ಆಗಬೇಕು. ನನಗೆ 10 ವರ್ಷ 15 ವರ್ಷವರೆಗೆ ಕಾಯಲಿಕ್ಕೆ ಇಷ್ಟ ಇಲ್ಲ, ಅದೆಲ್ಲ ನಮಗೆ ಆಗುತ್ತೆ. ಇದನ್ನು ನಾವು ರ್ಯಾಟ್ ರೇಸ್ ಅಂತ ಹೇಳ್ತೇವೆ. ರ್ಯಾಟ್ ರೇಸ್ ಅಂದರೆ ಇಲಿಗಳದ್ದು ಓಟ. ಎಲ್ಲ ಇಲಿಗಳು ಒಟ್ಟಿಗೆ ಓಡಲಿಕ್ಕೆ ಹೋದರೆ ಎಲ್ಲರೂ ಸಹ ಫಸ್ಟ್ ಬರಬೇಕು ಅಂತಂದರೆ ಸೆಕೆಂಡ್ ಯಾರು ಬರೋದು ಮತ್ತು ಹಿಂದೆ ಯಾರಿದೆ. ಅದರಿಂದಾಗಿ ನಮ್ಮದು ದಿನಚರಿಯನ್ನು ಮತ್ತು ನಮ್ಮದು ಶೈಲಿಯನ್ನು ನಾವು ಬದಲಾವಣೆ ಮಾಡಬೇಕು. ಆ ಶೈಲಿಯಲ್ಲಿ ಬದಲಾವಣೆ ಮಾಡಲಿಕ್ಕೆ ನಾನು ಹೇಳಿದ ಹಾಗೆಯೇ ಅವರದ್ದು ದಿನಚರ್ಯೆ ಅಷ್ಟು ನಾವು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ, ಮಾತ್ರ ಅದರ ಸಮ ಮಾಡಬೇಕು. ಎಕ್ಸಸೈಸ್, ಅವರು ಗದ್ದೆಗೆ ತೋಟಕ್ಕೆಲ್ಲ ಹೋಗ್ತಾಯಿದ್ರು, ಅಲ್ಲಿ ದುಡಿತಾ ಇದ್ದರು. ನಾವಷ್ಟು ಮಾಡೋದು ಬೇಡ. ನಾವು ಆಫೀಸಿಗೆ ಹೋಗುವಾಗ ಸ್ವಲ್ಪ ದೂರದಲ್ಲೇ ಕಾರನ್ನು ಅಲ್ಲ ನಮ್ಮದು ಸ್ಕೂಟರನ್ನು ಪಾರ್ಕ್ ಮಾಡಿ ಒಂದು ಅರ್ಧ ಕಿಲೋಮೀಟರ್ ನಡ್ಕೊಂಡು ಹೋಗೋದು. ಲಿಫ್ಟನ್ನೆಲ್ಲ ಅವಾಯ್ಡ್ ಮಾಡಿಕೊಂಡು ನಾವು ನಡ್ಕೊಂಡು ಸ್ಟೇರ್ ಕೇಸಲ್ಲಿ ಮೇಲೆ ಹೋಗೋದು. ತೀರಿದಷ್ಟು ನಾವು ಎಷ್ಟು ಆಗ್ತದ ಅಷ್ಟು ನಡ್ಕೊಂಡೇ ಇದು ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಎಲ್ಲದಕ್ಕೂ ವಾಹನ ಬೇಕು, ಮಾರ್ಕೆಟ್ಗೆ ಹೋಗಲಿಕ್ಕೆ, ಮಾಲ್ಗೆ ಹೋಗಲಿಕ್ಕೆ, ಕೆಲಸ ಕಾರ್ಯಕ್ಕೆ ಹೋಗಲಿಕ್ಕೆ ಇದು ಬೇಕು ಅಂತ ಇದ್ದರೆ ನಮಗೆ ಮತ್ತೆ ನಮ್ಮ ಶರೀರಕ್ಕೆ ಬೇಕಾಗಿದ್ದದ ಎಕ್ಸಸೈಸ್ ಸಿಕ್ಕುವುದಿಲ್ಲ. ನಂಬರ್ 1. ನಂಬರ್ 2, ನಾನು ಅವರಿಗೆ ಒಂದು ಸ್ಪಿರಿಚುವಲ್ ಲೆವೆಲಲ್ಲಿ, ಒಂದು ಮಾನಸಿಕ ಇದರ ಲೆವೆಲಲ್ಲಿ ಸಹ ಅಡ್ವೈಸ್ ಮಾಡ್ತೇನೆ. ಆ ಸೆನ್ಸ್ ಆಫ್ ಕಾಂಪಿಟಿಷನನ್ನು ಬಿಟ್ಟುಬಿಡಿ. ಅವನು ನಮ್ಮಿಂದ ಮುಂದೆ ಹೋದ, ಅವನು ದೊಡ್ಡ ಜನ ಆದ, ಅವನು ಹಾಗೇ ನಾನು ಮಾಡಬೇಕು, ಏನಾದ್ರೂ ಚಿಂತೆಲ್ಲ, ನಾನು ಹಾಗೇ ಉಳಿಬೇಕು ಅಂತ ಹೇಳಿಕೊಂಡು ಅದೊಂದು ಸೆನ್ಸ್ ಹೋಗಬೇಕು. ಇದೆರಡು ಹೋದರೆ ನಮ್ಮದು ಜೀವನದ ಅರ್ಧ ಸ್ಟ್ರೆಸ್ ಹೋಯ್ತು. 3ನೇದು ಊಟ ತಿಂಡಿದ ಬಗ್ಗೆ, ಡಯಟಿನ ಬಗ್ಗೆ ತುಂಬ ಜಾಸ್ತಿ, ಅದರ ಬಗ್ಗೆ ತುಂಬ ರಿಸರ್ಚ್ ಎಲ್ಲ ಆಗಿದೆ. ಎಲ್ಲದಕ್ಕಿಂತ ಮೂಲಭೂತ ಕಾರಣ ಈಗ ನಮಗೆ ಪ್ಯಾಕ್ಡ್ ಫುಡ್. ನೀವು ಯಾವುದಾದ್ರೆ ಮಾಲ್ಗೆ ಹೋಗಿ ನಿಮಗೆ ಬ್ರೇಕ್ಫಾಸ್ಟು, ಲಂಚು, ಡಿನ್ನರು ಎಲ್ಲದಕ್ಕೆ ಬೇಕಾಗಿದ್ದದ್ದು ಎಲ್ಲ ಸಾಮಾನುಗಳು ಪ್ಯಾಕೆಟಲ್ಲಿ ಸೀಲ್ ಆಗಿಕೊಂಡು ಬಂದಿದೆ. ನೀವು ಹೋಗೋದು ಅದನ್ನು ಬಿಸಿ ನೀರಲ್ಲಿ ಹಾಕೋದು. ಅದನ್ನು ಮಾಡಲಿಕ್ಕೆ ಅವರು ಏನೆಲ್ಲ ಕೆಮಿಕಲ್ಸನ್ನು ಉಪಯೋಗಿಸಿದ್ದಾರಾ, ಅವರಿಗೆ ಏನೆಲ್ಲ ಅದರಲ್ಲಿ ಅಡಿಟಿವ್ಸ್ ಎಲ್ಲ ಹಾಕಿದ್ದಾರಾ ನಾವು ಕಾಣಲಿಲ್ಲ, ನಾವು ನೋಡಲಿಕ್ಕೆ ಇಷ್ಟ ಸಹ ಪಡೋದಿಲ್ಲ. ಯಾಕಂದರೆ ಅದು ಸೌಕರ್ಯಲ್ಲಿ ಬರುವಂಥದ್ದು. ಅದನ್ನು ಅವಾಯ್ಡ್ ಮಾಡಿಕೊಂಡು ಈಟ್ ಫ್ರೆಶ್, ಈಟ್ ಸೀಸನಲ್, ಈಟ್ ಲೋಕಲ್, ಇದು 3 ನೀವು ತೀರಿದಷ್ಟು ಅನುಸರಿಸಿ ನೋಡಿ. ಈಟ್ ಫ್ರೆಶ್, ಏನು ತರಕಾರಿಗಳು ಏನು ಸಹ ನಿಮಗೆ ಫ್ರೆಶ್ ಆಗಿ ಮಾರ್ಕೆಟಲ್ಲಿ ಸಿಗ್ತದ ಅದನ್ನು ಉಪಯೋಗಿಸಿ. ಈಟ್ ಲೋಕಲ್,
ನಮಗೆ ಅಲ್ಲಿದ್ದೇ ಇದು ಆಗಬೇಕು, ಆ ಜಾಗದ್ದೇ ನನಗೆ ಅದು ಫ್ರೂಟ್ ಬೇಕು, ಇಲ್ಲದ್ರೆ ಇದೇ ಸ್ಪೆಸಿಫಿಕ್ ವೆಜಿಟೇಬಲ್ಸ್ ಆಗಬೇಕು ಅಂತ ಏನಿಲ್ಲ. ನಮಗೆ ಲೋಕಲಲ್ಲಿ ಏನು ಸಿಗ್ತದೆ ಎಲ್ಲ ಸಿಗ್ತದೆ. ನಾವು ಒಂದು ಮಾರ್ಕೆಟ್ಗೆ ಹೋಗಿ ಒಂದು ಸರಿಯಾಗಿ ನೋಡಿದರೆ ನಿಮಗೆ ಬೇಕಾಗಿದ್ದದ್ದು ಎಲ್ಲ ಫ್ರೆಶ್ ಸಿಗ್ತದೆ. ಆ್ಯಂಡ್ ಈಟ್ ಸೀಸನಲ್. ಇವತ್ತು ಮಾವಿನ ಹಣ್ಣು ಬಂತು, ನಮ್ಮ ಮನೆಯಲ್ಲಿ ಮದುವೆ ಉಂಟು ನವಂಬರಲ್ಲಿ, ಈ ಮಾವಿನ ಹಣ್ಣನ್ನು ತೆಗೆದು ಅವರು ಪಲ್ಪ್ ಮಾಡಿ ಫ್ರೀಸರಲ್ಲಿ ಹಾಕಿ 6 ತಿಂಗಳಿಗೆ ಬೇಯಿಸಿ ಇಡ್ತಾರೆ. ಅದಾದಮೇಲೆ ತೆಗೆದು ಉಪಯೋಗಿಸ್ತಾರೆ. ಅದೆಲ್ಲ ಅವಶ್ಯಕತೆ ಇಲ್ಲ. ಮಾವಿನ ಹಣ್ಣು ಸೀಸನಲ್ಲಿ ಮಾವಿನ ಹಣ್ಣು ತಿನ್ನಿ, ಕಿತ್ತಳೆ ಹಣ್ಣು ಸೀಸನಲ್ಲಿ ಕಿತ್ತಳೆ ಹಣ್ಣು. ಸೊ ನಿಮಗೆ ಯಾವುದು ಆ ಟೈಮಲ್ಲಿ ಸಿಗ್ತದ ಅದು ಸಹ ಎಲ್ಲಿ ಅದು ಫ್ರೋಝನ್ ಇರ್ತದೆ, ಅದು ಅವರು ತೆಗೆದು ನಿಮಗೆ ಮಾರ್ಕೆಟಲ್ಲಿ ತರ್ತಾರೆ. ಸೊ ಈಟ್ ಫ್ರೆಶ್, ಈಟ್ ಲೋಕಲ್ ಆ್ಯಂಡ್ ಈಟ್ ಸೀಸನಲ್. ಇದೊಂದೊಂದು ಫುಡ್ ಇದು ಮಾಡಿಬಿಡಿ. ಎಕ್ಸಸೈಸ್ ನಾನು ಹಾಗೆ ಹೇಳಿದ್ದೇನೆ. ಹಾಗೆ ಮೂರನೇದಾಗಿ ನಾವಿದು ಕೋವಿಡು ಇದೆಲ್ಲ ಬಂದಾದಮೇಲೆ ಜನ ಸಾಮಾನ್ಯಕ್ಕೆ ತುಂಬ ಸಂದೇಹ ಉಂಟು. ಚೂರು ಎದೆಯಲ್ಲಿ ನೋವು ಬಂದರೆ ಇಲ್ಲದ್ರೆ ಏನಾದರೂ ಕಾರಣಕ್ಕೆ ತಕ್ಷಣ ಓಡಿ ಬರ್ತಾರೆ. ಅದು ತಪ್ಪು ಅಂತ ನಾನು ಹೇಳೋದಿಲ್ಲ, ಅದು ನಿಜ. ನಮ್ಮ ಜೀವಕ್ಕೆ ನಮ್ಮ ಹೆದರಿಕೆ ಇದ್ಕೊಂಡು ಹೋಗಬೇಕು ನಾವು. ಮಾತ್ರ ಒಂದು ಸಲ ಒಂದು ವರ್ಷದಲ್ಲಿ ನೀವು ಆದಷ್ಟು ತಂದೆ ಒಂದು ಪರೀಕ್ಷೆ ಮಾಡಿಸ್ಕೊಂಡು ಕಂಪ್ಲೀಟ್ ಒಂದು ಚೆಕಪ್ ಮಾಡಿಸ್ಕೊಂಡು ಬೇರೆ ಯಾವ ಕಾರಣದಿಂದ ನನಗೆ ಏನಾದರೆ ಆಗುವಂಥದ್ದು ಏನಾದರೂ ಇದ್ದರೆ ನಮಗೆ ಅದರದ್ದು ಸೂಚನೆ ಗೊತ್ತಾಗ್ತದೆ. ಸಣ್ಣದು ಬ್ಲಡ್ ಪ್ರೆಷರ್ ಇವತ್ತು ಕಂಡು ಬಂದರೆ ನಾವು ಅದನ್ನು ಟ್ರ್ಯಾಕ್ ಮಾಡ್ಬೋದು. ನಿಮ್ಮ ಬ್ಲಡ್ ಶುಗರ್ ಲೆವೆಲ್ಸ್ ಸ್ವಲ್ಪ ಜಾಸ್ತಿ ಚೂರು ಮಿತಿ ತಪ್ಪಿ ಜಾಸ್ತಿ ಹೋಗಿದರೆ ಅದನ್ನು ನಾವು ಇವತ್ತೇ ಡೈಟ್ ಮಾಡಿಫಿಕೇಷನಲ್ಲಿ ನಾವು ಕಂಟ್ರೋಲ್ ಮಾಡ್ಬೋದು. ನಿಮ್ಮದು ಕೊಲೆಸ್ಟ್ರಾಲ್ ಏನಾದರೂ ಹೆಚ್ಚಿದ್ದರೆ ಇವತ್ತೇ ನಾವು ಅದಕ್ಕೆ, ಇದೆಲ್ಲ ನಮ್ಮದು ಇದು ದೂರದೃಷ್ಟಿಗಳ ವಿಚಾರ. ನಾಳೆಗೆ ಅದು ಬಂದು ಕಾಯಿಲೆ ನಮ್ಮನ್ನು ಕೆಣಕಿಸಬಾರ್ದು ಅಂತ ಹೇಳಿಕೊಂಡು ಇವತ್ತೇನೆ ಅದಕ್ಕೆ ಬಗ್ಗೆ ಏನಾದ್ರೂ ಬೇಕಾಗಿದ್ದದ್ದು ಇನ್ವೆಸ್ಟಿಗೇಷನ್ಸ್ ಎಲ್ಲ ಮಾಡಿಕೊಂಡು ಅದಕ್ಕೆ ಬೇಕಾದ ಹಾಗೆ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಅದಕ್ಕೆ ಸರಿಯಾಗಿ ಸಜ್ಜಿತವಾಗಿ ಇರಬೇಕು. ಅಷ್ಟು ಬಿಟ್ಟು ನಾನು ಮತ್ತೆ ಏನು ಹೇಳುವುದಿಲ್ಲ. ಯಾಕೆಂದರೆ ಬಾಕಿ ಎಲ್ಲ ಸಹ ಈಗ ನಮ್ಮದು ಸೋಷಿಯಲ್ ಮೀಡಿಯಾಸಲ್ಲಿ ಎಲ್ಲ ಬರ್ತದೆ. ಇನ್ನೊಂದು ವಿಚಾರ ಏನಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ನೀವು ಏನು ನೋಡ್ತೀರಾ ಅದು 100ಕ್ಕೆ 100% ಸರಿ ಇರುವುದಿಲ್ಲ. ಏನಿದ್ರೇನು ಅದನ್ನು ಪರಿಶೀಲಿಸಿ ಜನಗಳ ಹತ್ರ ಕೇಳ್ಕೊಳ್ಳಿ. ಡಾಕ್ಟರ್ಸ್ ಇದ್ದಾರೆ, ಅವರ ಹತ್ರ ಬಂದು ಅದರ ಬಗ್ಗೆ ವಿಚಾರ ಮಾಡಿ ಅದರ ಬಗ್ಗೆ ಏನೆಲ್ಲ ಮೂಢನಂಬಿಕೆ ಉಂಟು ಅದನ್ನೆಲ್ಲ ಕ್ಲಾರಿಫೈ ಮಾಡ್ಕೊಂಡು ಹೋಗಿ. ಸುಮ್ಮನೆ ಅದರ ಹಿಂದೆ ಓಡಾಡ್ಕೊಂಡು ಹೋಗಬೇಡಿ. ಡಾಕ್ಟರ್, ಈಗ ಹೃದಯಾಘಾತ ಅಥವಾ ಏದೇನೋ ಕಾಣಿಸಿಕೊಂಡಾಗ ನಾವು ಮೊದಲನೇದಾಗಿ ಏನು ಮಾಡಬೇಕು? ಡಾಕ್ಟರನ್ನು ಭೇಟಿಯಾಗಬೇಕಾದದ್ದು ಮುಖ್ಯ. ಅದರ ನಡುವಲ್ಲಿ ಏನು ಮಾಡ್ಬೋದು ನೋವನ್ನು ಸ್ವಲ್ಪ ಕಡಿಮೆ ಮಾಡಲಿಕ್ಕೆ ಅಥವಾ ಅವರನ್ನು ಕಾಪಾಡಿಕೊಳ್ಳಲಿಕ್ಕೆ ಫಸ್ಟ್ ಏಡ್ ಥರ ಏನು ಮಾಡಬೇಕು? ಏನು ಮಾಡಬಾರದು ಅಂತ ಹೇಳುತ್ತೇನೆ ನಾನು. ಎಲ್ಲಕ್ಕಿಂತ ಮುಂಚೆ ನಾನು ಹೇಳೋದುಂಟು, ಆ ಗ್ಯಾಸ್ಟ್ರಿಕ್ ಅಂತ ಹೇಳುವುದು ಒಂದು ನ್ಯಾಷನಲ್ ಡಿಸೀಸ್ ಆಗಿ ಹೋಗಿದೆ. ಯಾರ ಹತ್ರ ಕೇಳಿದ್ರೇನು ನನಗೆ ಗ್ಯಾಸ್ಟ್ರಿಕ್ ಉಂಟಾ, ನಿಂಗೆ ಉಂಟಾ? ಹೌದು, ನನಗೆ ಸಹ ಗ್ಯಾಸ್ಟ್ರಿಕ್ ಉಂಟು ಅಂತ ಹೇಳಿ. ಸೊ ಎದೆ ನೋವು ಬಂದ ತಕ್ಷಣ ಎಲ್ಲಕ್ಕಿಂತ ಮುಂಚೆ ಅದು ಗ್ಯಾಸ್ಟ್ರಿಕ್ ಆಗಿರ್ಬೋದು, ನಾನು ಅದು ನಿನ್ನೆ ರಾತ್ರಿಗೆ ಅದು ಸೇವಿಸಿದ್ದೆ ಅದರಿಂದ ಹಾಗೆ ಆಗಿರ್ಬೋದು, ಇಲ್ಲದ್ರೆ ನಾನು ಇವತ್ತು ಉಪವಾಸ ಮಾಡಿದೆ ಅದರಿಂದೆಲ್ಲ ಆಗಿರ್ಬೋದು, ಇಲ್ಲದ್ರೆ ನಂದು ತಿನ್ನೋದ ಶೈಲಿಯಲ್ಲಿ ಏನಾದರೂ ವ್ಯತ್ಯಾಸ ಆಗಿ ಅದು ಹಾಗೆ ಆಗಿರ್ಬೋದು ಅಂತ ಆ ವಿಚಾರವನ್ನು ಫಸ್ಟ್ ನಿಮ್ಮ ಮನಸ್ಸಿಂದ ತೆಗೆದು ಹಾಕಿ. ನೀವು ಯಾರು ಸಹ ಡಯಾಗ್ನೋಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಸಹ ಒಂದೊಂದು ಸಲ ಈ ನಮ್ಮನಿದ್ದು ಹೃದಯಾಘಾತದ ನೋವಲ್ಲಿ ಬಂದರೆ ಏಟಿಪಿಕಲ್ ಚೆಸ್ಟ್ ಪೇನ್ ಅಂತ ಬರ್ತದೆ. ನಮಗೆ ಸಹ ಹೇಳಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಯಾವಾಗಲೂ ನಿಮ್ಮ ಡಿಸಿಷನ್ ಅದು ಗ್ಯಾಸ್ಟ್ರಿಕ್ ಆಗಿರಬಹುದು ಅಂತ ಹೇಳಿಕೊಂಡು ಯಾವಾಗಲೂ ವಿಚಾರ ಮಾಡಬೇಡಿ. ನಂಬರ್ 1. ನಂಬರ್ 2, ಆ ಏಜ್ ನೋಡ್ಕೊಳ್ಳಿ. ಆ ಏಜಲ್ಲಿ ನಿಮಗೆ ಒಂದು 50 ವರ್ಷ ಆಗಿದೆ, 55 ವರ್ಷ ಆಗಿದೆ, ನಿಮಗೆ ಅದು ಫಸ್ಟ್ ಟೈಮ್ ಹೀಗೆದ್ದು ಪೇನ್ ಬರ್ತಾ ಉಂಟು, ಈಗವರೆಗೆ ಪೇನ್ ಅದು ಬರಲಿಲ್ಲ, ಆ ನೋವು ಸುಮಾರು ಅರ್ಧ ಗಂಟೆಯಿಂದ ಬರ್ತಾ ಉಂಟು, ಕ್ಷಣಕ್ಕೇನು ಜಾಸ್ತಿ ಆಗ್ತಾ ಉಂಟು, ಅದು ಕಮ್ಮಿ ಆಗಲಿಕ್ಕೆ ಕೇಳ್ತಾ ಇಲ್ಲ, ಹಾಗಿದ್ದೇನಾದರೆ ಪರಿಸ್ಥಿತಿ ಇದ್ದರೆ ಬಹುತೇಕ ಅದು ಹಾರ್ಟ್ಗೆ ಸಂಬಂಧ ಇದ್ದದ್ದೇ ಆಗಿರ್ಬೋದು. ಗ್ಯಾಸ್ಟ್ರಿಕ್ದು ಆಗುವುದಿಲ್ಲ ಅಂತ ನಾನು ಹೇಳುವುದಿಲ್ಲ, ಮಾತ್ರ ಅದು ಗ್ಯಾಸ್ಟ್ರಿಕ್ ಅಂತ ಹೇಳಿಕೊಂಡು ವಿಚಾರ ಮಾಡಿ ನಾವು ಅದಕ್ಕೆ ಮನೆಯಲ್ಲಿ ಕೂತ್ಕೊಳ್ಳೋದು ಸರ್ವಥಾ ತಪ್ಪು. ಗ್ಯಾಸ್ಟ್ರಿಕ್ದು ಪೇನ್ ಬಂದರೆ ಅದು ಇಮಿಡಿಯೇಟ್ಲಿ ರಿಲೀವ್ ಆಗಿಕೊಂಡು ಹೋಗ್ತದೆ. ಸೊ ನಾವು ಕೊಡೋದು ಉಂಟು ಹಾಗೆದ್ದೇನದು. ಮಾತ್ರ ನೀವೀಗ ಮುಂಚಿನ ರಾತ್ರಿಗೆ ಏನಾದರೆ ಒಂದು ಸ್ಪೈಸಿ ಫುಡ್ ತಗೊಂಡಿದ್ರಿ, ಅದಕ್ಕೆ ಸಂಬಂಧ ಇದ್ದದ್ದು ಬಂತು ಅಂತ ಇದ್ದರೆ ನಾವು ಅದಕ್ಕೆ ಬೇಕಾದ ಹಾಗೆ ಏನಾದರೆ
ಮನೆಯಲ್ಲಿ ತತ್ಕ್ಷಣಕ್ಕೆ ಮಾಡಬಹುದು. ಒಂದು ಲೋಟ ಹಾಲ ಇಲ್ಲದೆ ಏನಾದರೂ ತಣಿಸಿದ ವಸ್ತುವನ್ನು ಕುಡಿಯೋದ, ಇಲ್ಲದೆ ಅವರನ್ನು ಎದ್ದು ನಿಲ್ಲಿಸಿ ಕೂಡಿಸಿ ಸ್ವಲ್ಪ ಗಾಳಿ ಇದೆಲ್ಲ ಜಾಸ್ತಿ ಮಾಡಿಕೊಂಡು ಅವರಿಗೆ ಗಾಳಿ ಕೊಡೋದ, ಅಷ್ಟೇ ಮಾಡ್ಬೋದು ಅಷ್ಟೇ ವಿನಃ ಮಾತ್ರ ಬೇರೆ ಯಾವ ನಮೂನಿದ್ದು ನಾವು ಮಾತ್ರೆ ಕೊಡೋದು ಅದೆಲ್ಲ ಸರಿಯಲ್ಲ. ನಂಬರ್ 1. ನಂಬರ್ 2, ಅವರನ್ನು ತೀರಿದಷ್ಟು ಎಷ್ಟು ಬೇಗ ಆಗ್ತದ ಅಷ್ಟು ಬೇಗ ನಾವು ಆಸ್ಪತ್ರೆಗೆ ಸೇರಿಸಲಿಕ್ಕೆಲ್ಲ ಆಸ್ಪತ್ರೆಗೆ ಒಂದು ಕನ್ಸಲ್ಟೇಷನ್ನಿಗೆ ಕರ್ಕೊಂಡು ಹೋಗ್ಬೇಕು. ಈಗ ಮುಂಚಿನಲಾಗತ್ತೆ ಹಾಗದ ಕಾಲ ಅಲ್ಲ. ಈಗ ನಮ್ಮದು ಗೌರ್ಮೆಂಟ್, ನಮ್ಮ ಸರ್ಕಾರ ಸಹ ಅದಕ್ಕೆ ಒಳ್ಳೆ ಬೆಂಬಲ ನೀಡಿದೆ. ಎಲ್ಲರ ಹತ್ರ ಸಹ ಆ ಫೋನ್ ನಂಬರ್ಸ್ ಉಂಟು. ಆ್ಯಂಬುಲೆನ್ಸ್ ನಿಮ್ಮ ಮನೆ ಬಾಗಿಲಿಗೆ ಬರ್ತದೆ. ಆ್ಯಂಬುಲೆನ್ಸ್ ಪೂರ್ಣತಃ ಸುಸಜ್ಜಿತ ಆಗಿರ್ತದೆ. ಅದರಲ್ಲಿ ಆಕ್ಸಿಜನ್ ಸಿಲಿಂಡರ್ಸು, ಅದಕ್ಕೆ ಬೇಕಾಗಿದ್ದದ್ದು ಪರ್ಸನಲ್ಸು ಅವರೆಲ್ಲ ಇರ್ತಾರೆ. ಸೊ ನೀವೊಂದು ಜಸ್ಟ್ ಈಗ ಮೊಬೈಲದ್ದು ಕಾಲ, ಯಾರ ಹತ್ರ ಸಹ ಫೋನ್ ಇಲ್ಲ, ಅಲ್ಲದ್ರೆ ಫೋನ್ ಡೌನ್ ಉಂಟು ಹಾಗೆದ್ದು ಸಹ ಏನಿಲ್ಲ. ನೀವು ಮೊಬೈಲಲ್ಲಿ ಇದು ಮಾಡಿದರೆ ತತ್ಕ್ಷಣಕ್ಕೆ ನಿಮ್ಮ ಮನೆಗೆ ಗಾಡಿ ಹತ್ತುತ್ತದೆ. ಆ ಗಾಡಿಯಲ್ಲಿ ಎಲ್ಲ ಸಹ ಬೇಕಾಗಿದ್ದದ್ದು ವ್ಯವಸ್ಥೆಗಳು ಉಂಟು, ಜನಗಳು ಉಂಟು, ಅವರು ಅದನ್ನು ನೋಡ್ಕೊಳ್ತಾರೆ. ಒಂದು ಸಲ ನೀವು ಆಸ್ಪತ್ರೆಗೆ ಹೋಗಿ ಎಲ್ಲ ಪರೀಕ್ಷೆ ಮಾಡಿ ಆದ ಮೇಲೆ ಆ ನೋ ಹಾರ್ಟ್ಗೆ ಅಲ್ಲ ಅಂತ ಹೇಳ್ಕೊಂಡು ಇರುವವರೆಗೆ ನೀವು ಸತತವಾಗಿ ಅದರ ಹಿಂದೆನೇ ಹೋಗಬೇಕು. ಒಂದು ಸಲ ಅವರು ನೋಡಿ ಹೌದು ಇದು ಹಾರ್ಟ್ಗೆ ಸಂಬಂಧ ಇದ್ದದ್ದು ಅಲ್ಲ, ಇದು ಬೇರೆ ಕಾರಣ ಅಂತ ಹೇಳ್ಕೊಂಡು ಅದು ನೀವು ಅಲ್ಲಿ ವಿರಾಮ ಮಾಡ್ಬೋದು. ಒಂದನೇದಾಗಿ. ಎರಡನೇದಾಗಿ, ನಮಗೆ ಎದೆಯಲ್ಲಿ ನೋವು ಬಂದರೆ ಅದು ಹಾರ್ಟಿಂದನೇ ಬಂತು ಅಂತ ಹೇಳಿಕೊಂಡು ಅದು ನಂಬಿಕೆ ಸಹ ತಪ್ಪು. ನಮ್ಮ ಎದೆಯಲ್ಲಿ ನೂರಾರು ಕಾರಣಗಳುಂಟು ನೋವು ಬರಲಿಕ್ಕೆ, ಅದರಿಂದನೂ ಅದು ಆಗಲಿಕ್ಕೆ ಸಾಧ್ಯತೆ ಉಂಟು. ಸೊ ನಾನು ಹೇಳೋದು, ನೋವು ಬಂತು, ಅರ್ಧ ಗಂಟೆಯಿಂದ ಜಾಸ್ತಿ ಉಂಟು ನೋವು, ಅದರ ಒಟ್ಟಿಗೆ ಕಂಡಾಬಟ್ಟೆ ಬೆವರು ಬಂತು, ನಾವು ಸಿಂಪೆಥೆಟಿಕ್ ಡಿಸ್ಚಾರ್ಜ್ ಅಂತ ಹೇಳ್ತೇವೆ. ದಮ್ಮು ಬರಲಿಕ್ಕೆ ಶುರುವಾಯಿತು, ಕಣ್ಣಿಗೆ ಕತ್ತಲೆ ಬಂತು, ತಲೆ ಚಕ್ರ ಬರಲಿಕ್ಕೆ ಶುರುವಾಯಿತು, ಇದೆಲ್ಲ ಪ್ಯಾನಿಕ್ ಸೈನ್ಸ್. ಇಮಿಡಿಯೇಟ್ಲಿ ನೀವು ಫೋನ್ ರಿಂಗ್ ಮಾಡಿ ತೀರ್ದಷ್ಟು ಬೇಗ ಆ್ಯಂಬುಲೆನ್ಸನ್ನು ತರಿಸಿ, ತೀರ್ದಷ್ಟು ಬೇಗ ಹತ್ತಿರದ ಆಸ್ಪತ್ರೆಗೆ ಧಾವಿಸಿ. ನಾನು ಅಲ್ಲಿಗೆ ಕರ್ಕೊಂಡು ಹೋಗ್ತೇನೆ, ಅದು ನನಗೆ ಗುರ್ತದ ಡಾಕ್ಟರ್ ಇದ್ದಾರೆ ಅಂತ ಹೇಳಿಕೊಂಡು ಸುಮ್ಮನೆ 10-15 ಕಿಲೋಮೀಟರ್ ಎಕ್ಸ್ಟ್ರಾ ನೀವು ಟ್ರಾವೆಲ್ ಮಾಡಬೇಡಿ. ನಿಯರೆಸ್ಟ್ ಹಾಸ್ಪಿಟಲ್ ಎಲ್ಲಿ ಅದಕ್ಕೆ ಬೇಕಾಗಿದ್ದದ್ದು ಎಲ್ಲ ವ್ಯವಸ್ಥೆಗಳು ಉಂಟಾ ಅಲ್ಲಿಗೆ ಹೋಗಿ. ಅವರು ಆಮೇಲೆ ಹೇಳ್ತಾರೆ ನಿಮಗೆ ಬೇರೆ ಎಲ್ಲಿ ಹೋಗಬೇಕಾದಿತ್ತು ಅಲ್ಲ, ಬೇರೆ ಏನಾದರೂ ವಿಧಾನ ಉಂಟಾ ಇದನ್ನು ಕಮ್ಮಿ ಮಾಡಲಿಕ್ಕೆ ಅಂತ, ಅದು ಅವರ ಮೇಲೆ. ಡಾಕ್ಟರ್, ಈಗ ಟ್ರೀಟ್ಮೆಂಟ್ ಯಾವ ರೀತಿ ನಡೆಯುತ್ತೆ ಅನ್ನೋದು ನೋಡಿ, ಟ್ರೀಟ್ಮೆಂಟಲ್ಲಿ ಈಗ ತುಂಬ ಚೇಂಜಸ್ ಆಗಿದೆ. ಈ 10-15 ವರ್ಷ ಮುಂಚೆ ಎಲ್ಲ ಆಸ್ಪತ್ರೆಗೆ ಹೋಗಿ ಅದೊಂದು ಇಂಜೆಕ್ಷನ್ ಬರ್ತಾಯಿತ್ತು, ಅದೊಂದು ಇಂಜೆಕ್ಷನ್ ಕೊಡೋದು, 2 ದಿವಸ 3 ದಿವಸ ಆದ ಮೇಲೆ ಪೇಷಂಟನ್ನು ಡಿಸ್ಚಾರ್ಜ್ ಮಾಡಿಕೊಂಡು ಹೋಗೋದು, ಹಾಗೆದ್ದಾಗಿತ್ತಾಯಿತು. ಮಾತ್ರ ಈ ಟೈಮಲ್ಲಿ ನಮ್ಮ ಪ್ರತಿಯೊಂದು 10-15 ಕಿಲೋಮೀಟರ್ಗೆ ನಮ್ಮ ಹತ್ರ ಈಗ ಕ್ಯಾತ್ ಲ್ಯಾಬ್ಸ್ ಉಂಟು. ಅಲ್ಲಿ ಇದರದ್ದು ಹಾರ್ಟ್ ಅಟ್ಯಾಕ್ಸ್ಗೆ ಇಲ್ಲ ಹೃದಯಾಘಾತಕ್ಕೆ ತುರ್ತು ಚಿಕಿತ್ಸೆ ಮಾಡುವಷ್ಟು ವ್ಯವಸ್ಥೆಗಳು ಉಂಟು. ಹಾಗೆದೆಲ್ಲ ಇರುವಾಗ ಈಗ ಅದರದ್ದು ಟ್ರೀಟ್ಮೆಂಟ್ ಶೈಲಿ ಸಹ ಚೇಂಜ್ ಆಗಿಕೊಂಡು ಹೋಗಿದೆ. ನಾವು ಒಂದು ಸಲ ಹೃದಯ ಆಘಾತ ಆಯಿತು ಅಂತ ಹೇಳಿಕೊಂಡು ಅದಾದ ಮೇಲೆ ನಮ್ಮದು ಸ್ಟೆಪ್ ಈಸ್ ಮಯೋಕಾರ್ಡಿಯಲ್ ಸ್ಯಾಲ್ವೇಜ್ ಅಂತ ನಾವು ಹೇಳ್ತೀವಿ. ಎಷ್ಟು ಮಾಂಸಖಂಡ, ಹಾರ್ಟದ ಮಾಂಸಖಂಡ ಎಷ್ಟು ಅದು ಹೃದಯಾಘಾತಕ್ಕೆ ಬಲಿಯಾಗಿದ್ದಾವ ಅದನ್ನು ತೀರಿದಷ್ಟು ಕಮ್ಮಿಯಿಂದ ಕಮ್ಮಿ ನಾವು ರಕ್ತಸ್ರಾವವನ್ನು ತಿರ್ಗಾ ಇದು ಮಾಡಿ ಅದನ್ನು ಕಮ್ಮಿ ಮಾಡಬೇಕು ಅಂತ ನಮ್ಮದು ಪ್ರಯತ್ನ ಇರ್ತದೆ. ಸೊ ಅದಕ್ಕೆ ಸಲುವಾಗಿ ನಾವು ನಿಯರೆಸ್ಟ್ ಕಾರ್ಡಿಯಕ್ ಲ್ಯಾಬ್ಗೆ ಹೋದರೆ ಅವರು ಇಮಿಡಿಯೇಟ್ಲಿ ನಿಮ್ಮದು ಆ್ಯಂಜಿಯೋಗ್ರಾಫಿ ಮಾಡಿ ಅದಕ್ಕೆ ಬೇಕಾದ ಹಾಗೆದ್ದು ನೋಡಿಕೊಂಡು ಯಾವ ರಕ್ತನಾಳ ಬ್ಲಾಕ್ ಆಗಿದೆ, ಎಷ್ಟು ಪರ್ಸೆಂಟೇಜ್ ಬ್ಲಾಕ್ ಆಗಿದೆ, ಏನು ಕಾರಣದಿಂದ ಬ್ಲಾಕ್ ಆಗಿದೆ ಅಂತ ಹೇಳಿಕೊಂಡು ತುರ್ತುವಾಗಿ ಆ ಬ್ಲಾಕನ್ನು ರಿಮೂವ್ ಮಾಡಲಿಕ್ಕೆ ಆಗ್ತದೆ. ಅದಕ್ಕೆಲ್ಲದಕ್ಕಿಂತ ಕಾರಣ ನಾವು ಈ ನಮೂನೆದ ಸುಸಜ್ಜಿತ ಆಸ್ಪತ್ರೆಗೆ ಕಮ್ಮಿಯಿಂದ ಕಮ್ಮಿ 30 ನಿಮಿಷದಿಂದ ಹಿಡಿದು 1 ಗಂಟೆ ಒಳಗೆ ಹೇಗೆ ಅದನ್ನು ತಲುಪಬೇಕು. ಆ ಟೈಮಲ್ಲಿ ಹಾಗೆ ಆದರೆ ನಮಗೆ ಹೃದಯಾಘಾತದಿಂದ ಹೊರಬರಲಿಕ್ಕೆ ಸಾಧ್ಯತೆ ಉಂಟು. ಕೆಲವು ನಾನು ಸಡನ್ ಕಾರ್ಡಿಯಕ್ ಡೆತ್ ಅಂತ ಹೇಳಿದೆ. ಡಾಟಾ ಪ್ರಕಾರ 25% ಆಫ್ ದ ಪೇಷಂಟ್ಸ್ ಆಸ್ಪತ್ರೆಗೆ ರೀಚ್ ಆಗೋದಿಲ್ಲ. ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆದರೆ ಆಸ್ಪತ್ರೆಗೆ ಅವರು ರೀಚ್ ಆಗೋದಿಲ್ಲ. ಆದರೆ ಸಹ
ನಮಗೆ ಅದು ಯಾವುದು ಆ 25%ಗೆ ಸೇರಿಕೊಂಡಿದೆ ಅಂತ ಹೇಳಿಕೊಂಡು ನಮಗೆ ಹೇಳಲಿಕ್ಕೆ ಆಗೋದಿಲ್ಲ. ಸೊ 100% ನಮಗೆ ಇದು ಆಗುವಾಗ ನಾವು ತೀರಿದಷ್ಟು ಬೇಗ ಹತ್ತಿರದ ಲ್ಯಾಬ್ಗೆ, ಕ್ಯಾತ್ ಲ್ಯಾಬ್ಗೆ, ಇಲ್ಲ ಹತ್ತಿರದ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ತುರ್ತು ಚಿಕಿತ್ಸೆ ಶುರು ಮಾಡಬೇಕು. ಡಾಕ್ಟರ್, ಬೊಜ್ಜು ಅನ್ನುವಂಥದ್ದು ನಮಗೆ ಒಳ್ಳೆಯದಲ್ಲ ದೇಹಕ್ಕೆ, ಆದರೆ ಇದರಿಂದ ಏನಾದರೂ ಹೃದಯಕ್ಕೆ ಆಘಾತ ಆಗುವಂಥ ಚಾನ್ಸಸ್ ಇದೆಯಾ? ಅತಿಯಾಗಿರುವಂತಹ ಬೊಜ್ಜು ನಾವು ಕೆಲವು ಟೈಮಲ್ಲೆಲ್ಲ ಮಾತಾಡುವಾಗ ನಾವು ಕೇಳೋದುಂಟು, ನೋಡು ಮಾರಾಯ ಅವನಿಗೆ ಎಷ್ಟು ದೊಡ್ಡದುಂಟು ಬೊಜ್ಜು, ಏನಾಗೋದಿಲ್ಲ ಅವನಿಗೆ, ಹೇಗೆ ಓಡ್ತಾ ಇದ್ದಾನೆ ಅಂತ ಹೇಳ್ಕೊಂಡು. ಅವನು ಮೊನ್ನೆ ಏನು ಸಹಿದ್ದ, ಹೀಗೆ ಬಾರೀಕಿದ್ದ, ಅವನ ಹೃದಯಾಘಾತದಿಂದ ಇದಾಗಿಕೊಂಡು ಹೋದ ಅಂತ ಹೇಳ್ಕೊಂಡು. ಸೊ ಬೊಜ್ಜು ಒಂದು ಕಾರಣ ಹೌದು. ಮಾತ್ರ ಈಗ ಯಾವುದು ಬೊಜ್ಜು ನಮಗೆ ಕಾಣ್ತದ, ಆ ಬೊಜ್ಜದ ಬಗ್ಗೆ ಈಗ ಜಾಸ್ತಿ ರಿಸರ್ಚ್ ಎಲ್ಲ ಮಾಡಿಕೊಂಡಾದ ಮೇಲೆ ಈಗ ನಾವು ಒಂದು ಪರಿಣಾಮಕ್ಕೆ ಬಂದಿದ್ದೇವೆ ಅಂತ ಹೇಳಿ. ಏನು ಅಂತಂದರೆ, ಇಟ್ ಈಸ್ ನಾಟ್ ದ ಫ್ಯಾಟ್ ವಿಚ್ ಈಸ್ ಸೀನ್. ಹೊರಗೆ ನಮಗೆ ಕಾಣುವಂಥದ್ದು ಫ್ಯಾಟ್ ರಿಯಲ್ ಆಗಿ ಫ್ಯಾಟ್ ಅಲ್ಲ. ಇದಕ್ಕೆ ನಾವು ವಿಸರಲ್ ಫ್ಯಾಟ್ ಅಂತ ಹೇಳ್ತೇವೆ. ವಿಸರಲ್ ಫ್ಯಾಟ್ ಅಂತಂದರೆ ನಮ್ಮ ಒಳಗೆ ಇದ್ದದ್ದು ಬೊಜ್ಜು, ಯಾವುದು ನಮಗೆ ಕಂಡು ಬರುವುದಿಲ್ಲ, ಆ ಬೊಜ್ಜು ಹೃದಯಾಘಾತಕ್ಕೆ ಕಾರಣ. ಈಗ ಕೊಲೆಸ್ಟ್ರಾಲು ಅಂತ ಆ ನಮೂನೆದ್ದು ಸಂಖ್ಯೆಗಳನ್ನು ಬಿಟ್ಟು ನಾವು ಎಡಿಪೋಸಿಟಿ ಅಂತ ಅದರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಎಡಿಪೋಸಿಟಿ ಅಂತಂದರೆ ಎಡಿಪೋಸ್ ಟಿಶ್ಯೂ, ಅದು ನಮ್ಮ ಒಳಗೆ ಸೇರಿಕೊಂಡಿದ್ದದ್ದು ಬೊಜ್ಜುದ್ದಂಶ. ಸೊ ಅದನ್ನು ನಾವು ವಿಸರಲ್ ಫ್ಯಾಟ್ ಅಂತ ಹೇಳ್ತೇವೆ. ಇದರ ಪ್ರಕಾರ ಅವರು ಹೇಳ್ತಾರೆ, ವಿಸರಲ್ ಫ್ಯಾಟನ್ನು ತೀರಿದಷ್ಟು ಕಮ್ಮಿ ಮಾಡಿದರೆ ಹೃದಯಾಘಾತ ಕಮ್ಮಿ ಆಗಿಕೊಂಡು ಹೋಗ್ತದೆ, ಅದರಲ್ಲಿ ಪರಿಣಾಮ ಉಂಟು. ಇದರ ಮೇಲೆ ನೀವು ಎಷ್ಟು ಮಾಡಿದರೆ ಸಹ ಅದು ರಿವರ್ಟ್ ಆಗಿ ಬರ್ತದೆ. ನೀವು ಎಲ್ಲ ಭಗೀರಥ ಪ್ರಯತ್ನ ಮಾಡಿದ್ರಿ, ಪರಿಶ್ರಮ ಮಾಡಿದ್ರಿ, ನೀವು 100 ಕಿಲೋ ನಿಮ್ಮದು ಇದರಿಂದ 90 ಕಿಲೋಗೆ ಬಂದ್ರಿ, 10 ಕಿಲೋ ಕಮ್ಮಿ ಮಾಡಿಕೊಂಡ್ರಿ. ಮಾತ್ರ ಈಗ ಇದನ್ನೇ ನೀವು ಫಾಲೋ ಮಾಡ್ಕೊಂಡು ಹೋಗಲಿಲ್ಲ ಅಂತ ಇದ್ದರೆ 1 ತಿಂಗಳ ಒಳಗೆ ಅದು 90ರಿಂದ ತಿರ್ಗಾ 100ಕ್ಕೆ ಬರ್ತದೆ. ಇದು ನಮ್ಮದು ವಿಶ್ಲೇಷಣೆ, ಇದು ನಾವು ನೋಡಿದ್ದು, ಕಂಡದ್ದು. ಶುರುವಲ್ಲಿ ಸಂತೋಷದಲ್ಲಿ ಬರ್ತಾರೆ, 10 ಕಿಲೋ ಕಮ್ಮಿ ಆಯಿತು ಡಾಕ್ಟ್ರೆ ಅಂತ ಹೇಳ್ಕೊಂಡು. 1 ತಿಂಗಳಾದಮೇಲೆ ಅದು ತಿರ್ಗಾ ಹಾಗೇನೆ ಬಂತು ಅಂತ ಹೇಳ್ಕೊಂಡು. ಸೊ ಅದು ವಿಸರಲ್ ಫ್ಯಾಟ್ ಅಂತ ಹೇಳ್ತೇವೆ. ವಿಸರಲ್ ಫ್ಯಾಟ್ ನನಗೆ ಅದು ಮೆಷರ್ ಮಾಡಲಿಕ್ಕೆ ಯೂಶ್ವಲಿ ಎಲ್ಲ ಜಿಮ್ಸಲ್ಲಿ ಸಹ ಅದಕ್ಕೆ ಬೇಕಾಗಿದ್ದದ್ದು ಯಂತ್ರಗಳು ಉಂಟು. ಆ ವಿಸರಲ್ ಫ್ಯಾಟ್ ಮೇಲೆ ನಾವು ಜಾಸ್ತಿ ಗಮನ ಕೊಡಬೇಕು, ನಂಬರ್ 1. ನಂಬರ್ 2, ನಾನು ನಿಮಗೆ ಡೈಟಿನ ಬಗ್ಗೆ ಹೇಳಿದ್ದೆ. ಡೈಟಿನ ಬಗ್ಗೆ ಸಹ ಈಗದು ಎಲ್ಲ ನಮಗೆ ಸಿಕ್ಕುವಂಥದ್ದು ವಸ್ತುಗಳು, ಇಲ್ಲದ್ರೆ ಡೀಪ್ ಫ್ರೈಡ್ ಐಟಮ್ಸು. ನಾವು ನಮಗೆ ಮನಸ್ಸಿದ್ದಾಗ ಸ್ವಿಗ್ಗಿ ಮತ್ತು ಝೊಮ್ಯಾಟೊ ಅಂತ ತರಿಸ್ತೇವೆ, ನಮಗೆ ಏನು ಬೇಕಾದ ತಗೊಂಡು ಬಂದು ತಿಂತೇವೆ. ಅದು ಹೇಗೆ ಮಾಡಿದ್ದಾರೆ, ಯಾವ ಎಣ್ಣೆಯಲ್ಲಿ ಉಪಯೋಗಿಸಿದ್ದಾರೆ ಅವರು, ಆ ಎಣ್ಣೆಯನ್ನು ಎಷ್ಟು ಸಲ ಬಿಸಿ ಮಾಡಿ ತಣಿಸಿ ಆಮೇಲೆ ತಿರ್ಗಾ ಬಿಸಿ ಮಾಡಿ ಒಂದೇ ಇದರಲ್ಲಿ ಎಷ್ಟು ಡಿಶ್ ಮಾಡಿದ್ದಾರೆ, ಅದು ನಾವೆಲ್ಲ ನೋಡಲಿಕ್ಕೆ ಹೋಗೋದಿಲ್ಲ. ಸೊ ಇದೆಲ್ಲ ಕಾರಣ ಉಂಟು. ನಮಗೆ ಕೊಲೆಸ್ಟ್ರಾಲ್ಗೆ ಮಾತ್ರೆ ತಗೊಳ್ತಾ ಇದ್ದೇವೆ, ಅದು ತಗ್ಗುತ್ತಾ ಇಲ್ಲ. ಬೇರೆಲ್ಲ ನಾವು ಇದು ಮಾಡ್ತಾ ಇದ್ದೇವೆ, ಎಕ್ಸಸೈಸ್ ಮಾಡ್ತೇವೆ, ಅದು ತಗ್ಗುತ್ತಾ ಇಲ್ಲ. ಸೊ ಇದೆಲ್ಲ ಕಾರಣಕ್ಕೆ ಇದು ಒಂದು ಕಾರಣ. ಬಿಕಾಸ್ ನಮಗೆ ಫುಡ್ದು ನಮ್ಮದು ಆ ನಮೂನೆದ್ದಾಗಿದೆ. ನಾವು ಪ್ರೊಸೆಸ್ಡ್ ಫುಡ್ ತಿಂತೇವೆ. ಎವ್ರಿಥಿಂಗ್ ಈಸ್ ನಾಟ್ ಫ್ರಮ್ ದ ಟ್ರೀಸ್ ಬಟ್ ಫ್ರಮ್ ದ ಶೆಲ್ಫ್. ಮಾಲ್ಸಲ್ಲಿ ಹೋಗಿ ಈ ಶೆಲ್ಫಲ್ಲಿ ನಮ್ಗೆ ಏನು ಬೇಕಾದರೂ ತಗೊಳ್ತೇವೆ, ಅದನ್ನು ಬಂದು ಆಲ್ರೆಡಿ ಪ್ರೊಸೆಸ್ಡ್ ಇರ್ತದೆ. ಅದಕ್ಕೆ ಇಷ್ಟೊಂದೊಂದು ಎಣ್ಣೆ ಹೊಯ್ತೇವೆ, ಅದು ಸಹ ಪ್ರೊಸೆಸ್ಡು. ಇಷ್ಟು ಮಸಾಲೆಗಳು ಹಾಕ್ತದೆ, ಎಲ್ಲ ಸಹ ಪ್ರೊಸೆಸ್ಡು. ಸೊ ನಾವು ಕ್ಲೀನ್ ಫುಡ್ ಈಗ ತಿಂತಾ ಇಲ್ಲ, ನಾವು ಎಲ್ಲ ಪ್ರೊಸೆಸ್ಡ್ ಫುಡ್ ತಿಂತಾ ಇದ್ದೇವೆ. ಇವತ್ತು ಸಹ ನೀವು ನೋಡಿ, ನಾನು ನೋಡಿದ್ದೇನೆ, ನಮ್ಮ ಮನೆ ಹತ್ತಿರದಲ್ಲಿ ಆ ರೋಡ್ದು ಕಾಮಗಾರಿಗೆ ಬರ್ತಾರೆ. ಆ ರೋಡ್ದು ಕಾಮಗಾರಿಗೆ ಬರ್ತಾರೆ, ಯಾರ ಮೈಯ ಮೇಲೆ ಸಹ ಒಂಚೂರು ಸಹ ಬೊಜ್ಜಿಲ್ಲ, 6 ಪ್ಯಾಕ್ಸ್ ಇರ್ತದೆ. ಅವರೆಲ್ಲ ಬಟ್ಟೆ ತೆಗೆದು ತಲೆ ಮೇಲೆ ಒಂದು ಸಾಫ ಕಟ್ಟಿ ಇಡೀ ದಿವಸ ದುಡಿತಾರೆ, ಏನೂ ಸಹ ಇಲ್ಲ. ಅವ್ರದ್ದು ಊಟದ ಶೈಲಿ ನಾನು ನೋಡಿದ್ದೇನೆ. ಜೋಳದ ರೊಟ್ಟಿ ಇರ್ತದೆ, ನಾವು ಮುಟ್ಲಿಕ್ಕಿಲ್ಲ, ಅಷ್ಟು ಹಾರ್ಡಿರ್ತದೆ. ಅದರ ಮೇಲೆ ಏನಾದರೂ ಚಟ್ನಿಯ ಒಂದು ನೀರುಳ್ಳಿಯ ಮಾಡಿಕೊಂಡು ಅದು ತಿಂತಾರೆ. ಒಂದು ಬಾಟ್ಲಲ್ಲಿ ನೀರು ಕುಡಿತಾರೆ, ತಿರ್ಗಾ ಕೆಲಸಕ್ಕೆ ಹೋಗ್ತಾರೆ. ಅವ್ರಿಗೆ ಯಾಕೆ ಬರುವುದಿಲ್ಲ ಹೃದಯ ಆಘಾತ? ಅವ್ರಿಗೆ ಯಾಕೆ ಬರುವುದಿಲ್ಲ ಕೊಲೆಸ್ಟ್ರಾಲ್? ಅವರಿಗೆ ಎಲ್ಲಿ ಉಂಟು ಡಯಾಬಿಟೀಸ್?
ಅಲ್ವಾ? ಸೊ ಅದು ಆ ಟೈಪದ್ದು ಶೈಲಿ ನಾವು ಈಗ ಬಿಕಾಸ್ ಆಫ್ ನಮಗೆ ಎಲ್ಲ ಸೌಕರ್ಯ ಬೇಕು ಈಗ. ಎವ್ರಿಥಿಂಗ್ ಶುಡ್ ಬಿ ಅಲ್ವಾ? ಆ ಸೌಕರ್ಯದಿಂದಾಗಿ ನಾವು ವಿ ಆರ್ ಪೇಯಿಂಗ್ ಎ ಪ್ರೈಸ್ ಫಾರ್ ದ ಕಂಫರ್ಟ್ಸ್ ಆ್ಯಂಡ್ ದ ಲಕ್ಸುರಿ. ಡಾಕ್ಟರ್, ಇಷ್ಟು ಹೊತ್ತು ನಮ್ಮ ಜೊತೆ ಮಾತಾಡಿದ್ರಿ, ತುಂಬ ಉಪಯುಕ್ತವಾದ ಮಾಹಿತಿಯನ್ನು ಹಂಚಿಕೊಂಡ್ರಿ. ನಿಮ್ಮನ್ನು ಭೇಟಿ ಆಗ್ಬೋದು ಅಂತ ಹೇಳಿದರೆ ನಮ್ಮ ವೀಕ್ಷಕರು ಎಲ್ಲಿ ಭೇಟಿ? ನಾನು ಶ್ರೀನಿವಾಸ್ ಮೆಡಿಕಲ್ ಕಾಲೇಜು ಮುಕ್ಕದಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಮೆಡಿಸಿನಲ್ಲಿ ಕಾರ್ಯರತ ಆಗಿದ್ದೇನೆ. ನಾನು ಅಲ್ಲಿ ಸೋಮವಾರದಿಂದ ಶುಕ್ರವಾರವರೆಗೆ ಅಲ್ಲಿ ಬೆಳಗಾತ 9:30ಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ಸಿಗ್ತೇನೆ. ಅದು ಬಿಟ್ಟು ನಂದು ಪ್ರೈವೇಟ್ ಕ್ಲಿನಿಕ್ ಉಂಟು ಸುರತ್ಕಲಲ್ಲಿ. ಅದು ಗೋವಿಂದಾಸ್ ಕಾಲೇಜದ ಕಾಂಪ್ಲೆಕ್ಸಲ್ಲಿ ಸ್ವಾಸ್ಥ್ಯ ಕ್ಲಿನಿಕ್ ಅಂತ ಉಂಟು. ಅದು ನಾನು ಸಂಜೆಗೆ ಸೋಮವಾರದಿಂದ ಶುಕ್ರವಾರವರೆಗೆ 4:30ರಿಂದ 7:30ವರೆಗೆ ಲಭ್ಯರಾಗಿದ್ದೇನೆ. ಯಾರಿಗೇನು ಬೇಕು ಅಂತ ಇದ್ದರೆ ಅವರು ಬಂದು ಇದು ನನ್ನ ಹತ್ರ ಮಾತನಾಡಿಕೊಂಡು ಅವರ ಏನೆಲ್ಲ ಮನಸ್ಸಲ್ಲಿ ಇದ್ದದ್ದು ಸಂಶಯಗಳಂತೂ ಉಂಟಾ ಅದನ್ನೆಲ್ಲ ನಿವಾರಣೆ ಮಾಡಿಕೊಂಡು. ಎಸ್ ಡಾಕ್ಟರ್, ತುಂಬ ಖುಷಿ ಆಯಿತು ನಿಮ್ಮನ್ನು ಭೇಟಿಯಾಗಿ, ನಿಮ್ಮ ಜೊತೆ ಮಾತಾಡಿ. ನೀವು ಹೃದಯವಂತರು, ತುಂಬ ಹೃದಯದ ಬಗ್ಗೆ ಮಾತಾಡಿದ್ರಿ ಡಾಕ್ಟರ್. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಬಂದದ್ದು. ನಮಸ್ಕಾರ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಹೃದಯದ ಕಾಳಜಿ ಯಾವ ರೀತಿ ಮಾಡಬೇಕು ಅನ್ನುವಂಥದ್ದು. ಹೃದಯಘಾತ ಅನ್ನುವಂಥದ್ದು ಸಣ್ಣ ವಿಚಾರ ಅಲ್ಲ, ಇದು ಎಲ್ಲರಿಗೆ ಆಘಾತ ಕೊಡುವಂಥ ವಿಚಾರ. ಇದ್ರ ಬಗ್ಗೆ ನಾವೆಲ್ಲರೂ ಸುರಕ್ಷತೆಯನ್ನು ಕಾಪಾಡಿಕೊಳ್ಳುವಲ್ಲಿ ಯೋಚನೆ ಮಾಡಬೇಕು, ಅದರ ಕಡೆಗೆ ಹೆಜ್ಜೆ ಇಡಬೇಕು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಎಂಡ್ ಮಾಡ್ತಾ ಇದ್ದೇನೆ. ಇನ್ನೊಂದು ಸಂಚಿಕೆಯಲ್ಲಿ ಮತ್ತೊಂದು ವಿಚಾರದ ಕುರಿತಾಗಿ ಮಾತಾಡಲಿಕ್ಕೆ ಇದ್ದೇನೆ. ಅಲ್ಲಿವರೆಗೂ ಸುದ್ದಿ ಹಾಗೂ ಮನೋರಂಜನೆಗಾಗಿ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನ ಟಿವಿ. ನಮಸ್ಕಾರ.